ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയര കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയര കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിതലിൽ നിറയും ധീര രക്തസാക്ഷികൾ. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിസ്ഥലിൽ നിറയും ധീര രക്തസാക്ഷികൾ. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളല്ല ഞങ്ങൾ സഫലമാക്കിടാം. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളെല്ലാം ഞങ്ങൾ സഫലമാക്കിടാം. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിതലിൽ നിറയും ധീര രക്തസാക്ഷികൾ. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിസ്ഥലിൽ നിറയും ധീര രക്തസാക്ഷികൾ. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളല്ല ഞങ്ങൾ സഫലമാക്കിടാം. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളെല്ലാം ഞങ്ങൾ സഫലമാക്കിടാം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. ಈಗ ತಾನೇ ಕಿನ್ಯದಲ್ಲಿ 2ನೇ ಕಾಂಗ್ರೆಸ್ ಕಚೇರಿಯನ್ನು ನಮ್ಮ ಗ್ರಾಮ ಸಮಿತಿ ಮತ್ತು ಯುವ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದೆ. ಇದರಲ್ಲಿ ಈ ಸಮಾರಂಭದಲ್ಲಿ ಯುವಕರು ಮತ್ತು ಇವತ್ತಿನ ಗ್ರಾಮ ಸಮಿತಿಯವರ ಸಫಲ ಪ್ರಯತ್ನದಿಂದ ನಮ್ಮ ಕಿನ್ಯ ಗ್ರಾಮ ಮಟ್ಟದ ಕಚೇರಿಯನ್ನು ನಾವು ಈಗ ತಾನೇ ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗ ತಾನೇ ಮಾಡಿದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು, ಕಿನ್ಯ ಗ್ರಾಮದ ಅಭಿವೃದ್ಧಿಯ ರೂವಾರಿ, ಯುವಕರ ಆಶಾಕಿರಣ, ಈ ಪಕ್ಷ ಇಲ್ಲಿ ಇಷ್ಟು ನೆಲೆಯೂರ ಕಾರ್ಯಕರ್ತರಾದ ಯುಟಿ ಖಾದರ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮೊಡನೆ ಸದಾ ನಮಗೆ ಹಿತವಚನ ನೀಡುತ್ತಾ ಪಕ್ಷ ಸಂಘಟನೆಗೆ ಒತ್ತು ಕೊಡುವಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ರವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು, ಯುವಕರ ಕಣ್ಮಣಿಯು, ಯುವಕರಿಗೆ ಪ್ರೇರಣೆ ಮಾಡುವಂತಹ ಲುಕ್ಮಾನ್ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಫಿರೋಜ್ ಮುಲಾರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀರವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯರು ನಮಗೆ ಎಲ್ಲ ರೀತಿಯಲ್ಲಿ ಹಿತವಚನ ಮತ್ತು ಸಹಕಾರ ನೀಡುವ ನಮ್ಮ ಕೇಂದ್ರ ಜುಮಾ ಮಸೀದಿಯ ಮಾಜಿ ಕಾರ್ಯದರ್ಶಿಗಳು, ನಮ್ಮ ಹಿತೈಷಿಗಳಾದ ಅಬ್ಸಾರಿ ಅಜಿಯವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರು ನಮ್ಮ ಹಿರಿಯರೂ ಆದ ಇಸ್ಮಾಯಿಲ್ ಹಾಜಿಯವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ಕಾರ್ಪೊರೇಟರ್ ಆದ ಲತೀಫ್ ಕಂದಕರ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾದ ವಿಶ್ವಾಸ್ ದಾಸ್ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ
ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ರಹಮಾನ್ ಕೋಡಿಜಾಲ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ NS ಕರೀಂ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ದೀಪಕ್ ಪಿಲಾರ್ ಅವರು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನವಾಜ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಜೀಜ್ ರಾಜ್ ಕಮಲ್, ಸಿರಾಜ್ ಎಲ್ಲರನ್ನು ಸಹ ಸ್ವಾಗತಿಸಿ, ಅದೇ ರೀತಿ ನಮ್ಮ ಹಿರಿಯರು ಬಿಲ್ಲೋ ಮಹಾಮಂಡಲದ ಮುಖ್ಯಸ್ಥರಾದ ಜಯಂತ್ರವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಾಲಿನಿ ನಾರಾಯಣ ಪೂಜಾರಿಯನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ನಮ್ಮ ಈ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಮೀದ್ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ನ ಸದಸ್ಯರಾದ ಫಾರೂಕ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಮೈನಾರಿಟಿ ಸೆಕ್ರೆಟರಿ ಆದ ಅಬ್ಬೂರ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯುವಕರಿಗೆ ಪ್ರೇರಣೆಯಾಗಿ ಈ ಗ್ರಾಮದಲ್ಲಿ ಯುವ ಕಾಂಗ್ರೆಸ್ ಹೆಸರನ್ನು ಮತ್ತೆ ಬಲಿಷ್ಠಗೊಳಿಸಿದ ನಮ್ಮ ಹಾರಿಸ್ ಕಿನ್ಯಾರ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದ ಫಯಾಜ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಬೆಹರಲ್ಲಿ ಸಹ ಪಾರ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಒಳ್ಳೆಯ ಪ್ರಚಾರ ಕೊಡುವಂಥ ಹನೀಫ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೇರೆದಿದ್ದ ಎಲ್ಲರನ್ನು ಸ್ವಾಗತಿಸಿ ನಮ್ಮ ಮುಂದಿನ ಕಾರ್ಯಕ್ರಮ ಕೆಳಗೆ ಮಾಡಬೇಕು. ಯುವ ಕಾಂಗ್ರೆಸ್ ನೂತನ ಕಮಿಟಿ ಮತ್ತು ಕಮಿಟಿ ಅಧ್ಯಕ್ಷರು ಪ್ರತಿ ಬೂತಿಗೆ ಹೋಗಿ ಪ್ರತಿ ಬೂತಲ್ಲಿ ಕಮಿಟಿ ರಚನೆ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ನಿನ್ನೆ ಸ್ವಾತಂತ್ರ್ಯ ದಿವಸವನ್ನು ಸಹ ಕಾರ್ಯಕ್ರಮದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ನಮ್ಮ ಈ ಪಕ್ಷದ ಸಂಘಟನೆಯಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರೆ. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷ ಸನ್ನದ್ಧರಾಗಿ ಕಾರ್ಯಕರ್ತರು ಸೈನಿಕರಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ನಾವು ಸಾಮಾಜಿಕ ಕೆಲಸ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಸೇರ್ಪಡೆಯಾದ ಕಾರ್ಯಕ್ರಮವು ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸದಾ ನಡೆಯುತ್ತಿದೆ. ನಮ್ಮ ಎಲ್ಲ ನಾಯಕರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಮ ಪಕ್ಷ ಸಂಘಟಿಸಲು ಮುಂದೆ ಸಹ ನಿಮ್ಮೆಲ್ಲರ ಸಹಕಾರ ಮಾಡಬೇಕು ಅಂತ ಹೇಳಿ ಬಂದಂಥ ಎಲ್ಲರನ್ನು ನಾನು ಸ್ವಾಗತಿಸಿ ನಮ್ಮ ಕಿನ್ಯ ಗ್ರಾಮ ಕಾಂಗ್ರೆಸ್ ಸಮಿತಿ ಇದರ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವು ನಮ್ಮ ಉಲ್ಲಾಲ ಶಾಸಕರಾದಂತಹ ಯುಟಿ ಖಾದರ್ ಸರ್ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಮುಂದಕ್ಕೆ ಆಶಂಸಾ ಭಾಷಣವನ್ನು ಮಾಡಲು ನಮ್ಮ ಉಲ್ಲಾಲ ಬ್ಲಾಕ್ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಕಚೇರಿ ಒಂದು ಉದ್ಘಾಟನೆಗೊಂಡಿದೆ. ಇದು ಬಹಳ ಅಗತ್ಯ. ಒಂದು ಯಾವುದೇ ಒಂದು ಸಂಘಟನೆ ಮಾಡಬೇಕಾದ್ರೆ ಒಂದು ಪಕ್ಷದ ಕಚೇರಿ ಅಲ್ಲದೆ ಯಾವುದೇ ಸಂಘಟನೆ ಮಾಡಲಿಕ್ಕೆ ಒಂದು ಕಚೇರಿ ಬಹಳ ಅಗತ್ಯ. ಆ ಕಾರಣ ಇದು ಈ ಒಂದು ಕಿನ್ಯ ಗ್ರಾಮ ಪಂಚಾಯತಿಗೆ ಹಾಗೆ ಎಲ್ಲ ನಮ್ಮ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಇಂಥ ಕಚೇರಿ ಬೇಕಾಗ್ತದೆ. ಇದು ನಿಜವಾಗಿ ನಾನು ಈ ಒಂದು ಕಿನ್ಯ ಗ್ರಾಮದ ಒಂದು ಸಮಿತಿಯನ್ನು ನಾನು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ಪ್ರತಿ ಗ್ರಾಮದಲ್ಲೂ ಇಂಥ ಒಂದು ಪಕ್ಷದ ಸಂಘಟನೆ ಬೇಕಾದ ಪಕ್ಷದ ನಮ್ಮ ಒಂದು ಕಚೇರಿ ಅಗತ್ಯ. ಈ ಒಂದು ಗ್ರಾಮದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವ ಯುಟಿ ಖಾದರ್ ಅವರು ಬಹಳ ಉತ್ತಮವಾದ ಒಂದು ಪ್ರತಿಯೊಂದು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಇದು ಭದ್ರಕೋಟೆ ಯಾವುದು ಈ ಕಿನ್ಯ ಗ್ರಾಮ ಪಂಚಾಯತ್, ಇದಕ್ಕೆ ನಾವು ಸರ್ವ ರೀತಿಯ ಅಭಿವೃದ್ಧಿಯನ್ನು ಮಾಡಿಕೊಂಡು ಈ ಮುಂದಿನ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸರ್ವಾಂಗೀಣ ಸಂಘಟನೆಗೆ ಬಹಳ ಒಂದು ದೊಡ್ಡ ರೀತಿಯ ಕೊಡುಗೆಯನ್ನು ನೀಡಿದ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಬಂಧುಗಳೇ, ನಾವು ಮುಂದಿನ ಒಂದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೆ ನಮ್ಮ ಕೇವಲ ಒಂದು 18 ತಿಂಗಳಿದೆ ನಮ್ಮ ರಾಜ್ಯಸಭಾ ಚುನಾವಣೆಗೆ. ಈಗಿನ ವೇಳೆ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಪಕ್ಷ ಸಂಘಟನೆ ಮಾಡುವ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೇನೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳು, ಒಂದು ಯುವ ಕಾಂಗ್ರೆಸ್ ಇರ್ಬೋದು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಹಾಗೆ ಇಂಟಕ್, ಹಾಗೆ ನಮ್ಮ ಎಲ್ಲ ಸೇವಾದಳ ಇರ್ಬೋದು, ಒಂದು ಕಿಸಾನ್ ಘಟಕ, ಎಲ್ಲ ಘಟಕಗಳು ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಈ ಕಾಂಗ್ರೆಸ್ ಪಕ್ಷ ಈ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗಲಿ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಈ ಒಂದು ತಳಮಟ್ಟದ ಸಂಘಟನೆ ಮಾಡಿದರೆ ನಾವು ಖಂಡಿತವಾಗಿಯೂ ನಮ್ಮ ಅಧಿಕಾರಕ್ಕೆ ಬರಲು ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಇದು ನಮ್ಮ ಜಾತ್ಯತೀತ ಒಂದು ದೇಶ, ಭಾರತ ದೇಶ. ಹಿಂದೂ ಮುಸ್ಲಿಂ ದೇಶದಲ್ಲಿದ್ದಂಥ ಒಂದು ಜಾತ್ಯತೀತ ಒಂದು ಪ್ರಬಲವಾದ ಪ್ರಜಾಪ್ರಭುತ್ವ ದೇಶ ಇದ್ರೆ ಅದು ಭಾರತ ದೇಶ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಈ ದೇಶದಲ್ಲಿ ಯಾವತ್ತು ಈ ಒಂದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಅಧಿಕಾರ ಇರಬೇಕಾಗ್ತದೆ. ಯಾಕೆಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ. ಈಗ ನಾವು ಕಾಣ್ತಾ ಇದ್ದೇವೆ, ಈ ಒಂದು ಕೋಮುವಾದಿ 7 ವರ್ಷದ ಒಂದು ಅಧಿಕಾರದಲ್ಲಿ ಏನು ಮಾಡಿದೆ ಅಂತ ಈ ದೇಶದ ಒಂದು ಸಮಗ್ರವಾದ ನೆಮ್ಮದಿಯನ್ನು ಕೆಡಿಸ್ತಾ ಇದೆ. ಯಾಕೆಂದ್ರೆ ನಾವು ಒಂದು ಮಾತನ್ನು ಇಚ್ಛೆ ಪಡ್ತಾ ಇದ್ದೇನೆ, ನಾವು ಇವತ್ತು ನಿನ್ನೆ ನಾವು 75 ವರ್ಷ ಒಂದು ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದ್ದೇವೆ, ಒಂದು ಮಾಡಿದೆವು. ಈ ಸಂದರ್ಭದಲ್ಲಿ ಈ 75 ವರ್ಷದ ಹಿಂದೆ ನಾವು ಈ ದೇಶದಲ್ಲಿ ನಾವು ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ನಾವು ಇದ್ದೆವು. ಆಗ ಆ ಸಂದರ್ಭದಲ್ಲಿ ನಮ್ಮ ಈ ದೇಶದ ಜಾತ್ಯತೀತ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಿಗೆ ಸೇರಿಕೊಂಡು ಈ ಒಂದು 2 ದಶಮಾನ ಹೆಚ್ಚು ಕಾಲ ಈ ಒಂದು ಆಳ್ವಿಕೆ ಮಾಡಿದ ಬ್ರಿಟಿಷರನ್ನು ಒಟ್ಟಿಗೆ ಸೇರಿಕೊಂಡು ನಾವು ಈ ದೇಶದ ಒಂದು ಸ್ವಾಭಿಮಾನದ ಬದುಕಿಗೆ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ದೇವೆ. ಈ ಪ್ರಜಾಪ್ರಭುತ್ವ ಬರೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾನು ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ, ಯಾವತ್ತು ಈ ಜಾತ್ಯತೀತ ಕಾಂಗ್ರೆಸ್ ಪಕ್ಷ ಅಧಿಕಾರದಿದ್ದರೆ ಮಾತ್ರ ಈ ಒಂದು ಜಾತ್ಯತೀತ ದೇಶಕ್ಕೆ ಯಾವತ್ತು ನೆಮ್ಮದಿ, ಎಲ್ಲರಿಗೂ ನಮ್ಮ ನೆಮ್ಮದಿ ಇದೆ, ಸಾಮರಸ್ಯದ ಬದುಕಿಗೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ಅಗತ್ಯ ಇದೆ. ನಾನು ಒಂದು ಮಾತನ್ನು ಇನ್ನೊಂದು ಮಾತು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ, ಈ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಮಾತ್ರ ಸರಿಸಾಟಿ, ಬೇರೆ ಯಾರು ಒಗ್ಗಟ್ಟಿದ್ರೆ ಮಾತ್ರ ಈ ಕೋಮುವಾದಿ ಒಂದು ಮೋದಿ ಸರ್ಕಾರವನ್ನು ಕಿತ್ತು ಸಾಧ್ಯ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ನನ್ನ ಒಂದು ಕುಟುಂಬ ಇದ್ದಾಗೆ ನಾವೆಲ್ಲರೂ ಜಾತ್ಯತೀತ ಸಿದ್ಧಾಂತದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ನಾವು ಭಾರತದ ದೇಶದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇಷ್ಟು ವರ್ಷಗಳಿಂದ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ನಿಮ್ಮಂತ ಸಿಪಾಯಿಗಳಿಂದ ಆಗಿದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಖಂಡಿತವಾಗಿಯೂ ನಾವು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಹಾಗೂ ಎಲ್ಲ ಪಂಚಾಯತ್ಗಳಲ್ಲಿ ತರಲಿಕ್ಕೆ ಅವಶ್ಯಕತೆ ಇದೆ. ನಿಮ್ಗೆ ಕಾಣ್ತಾ ಇದ್ದೀರಾ, ನಾವು ಈಗ ಅಧಿಕಾರದಲ್ಲಿ ನಮ್ಮನ್ನು ಒಬ್ಬರೇ ಶಾಸಕರಿರುವುದು. ಅವರೆಲ್ಲ ಶಾಸಕರ ವಿರುದ್ಧ ನಮ್ಮ 8 ಶಾಸಕರ ಪರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮೆಲ್ಲರ ಪರವಾಗಿ ಅವರು ಪ್ರತಿ ಒಂದು ನಿಮ್ಮ ಕ್ಷೇತ್ರದಲ್ಲಿ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲರ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಪಂಚಾಯತ್ಗಳಲ್ಲಿ, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ಗಳಿರ್ಬೋದು, ನನ್ನನ್ನು ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಜಿಲ್ಲಾ ಸಮಿತಿಯಿಂದ. ನಾನು ಒಂದು ಚಿಕ್ಕ ಸಮುದಾಯದಿಂದ ಬೆಳೆದು ಬಂದವ, ನಿನ್ನನ್ನು ಗುರುತಿಸಿ ಹಿಂದುಳಿದ ವರ್ಗದ ಅಧಿಕಾರಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಜಿಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಖಂಡಿತವಾಗಿಯೂ ನೀವೆಲ್ಲರೂ ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇರಿದವರು ಇಲ್ಲಿ ಯಾರಿದ್ರು ಕೂಡ ಅವರನ್ನು ನಮ್ಮ ಈ ಇಲ್ಲಿಯ ಬ್ಲಾಕಿನ ಅಧ್ಯಕ್ಷರಾಗಿ ನಮ್ಮ ದೀಪಕ್ ಪಿಲಾರ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ದೀಪಕ್ ಪಿಲಾರ್ ಅವರು ಇಲ್ಲಿ ಇದ್ದಾರೆ ನಮ್ಮೊಂದಿಗೆ. ಅವರು ಬಿಲ್ಲವ ಸಮಾಜಕ್ಕೆ ಸೇರಿದವರು, ನಾನೊಂದು ಗಾಣಿಗೆ ಸಮಾಜಕ್ಕೆ ಸೇರಿದವರು, ಅವರು ಬಿಲ್ಲವ ಸಮಾಜಕ್ಕೆ ಸೇರಿದವರು. ಹೀಗೆ ಸಣ್ಣ ಪುಟ್ಟ ಹಲವಾರು ಸಮಾಜದವರು ಈ ಹಿಂದುಳಿದ ವರ್ಗದಲ್ಲಿದ್ದಾರೆ. 103 ಹಾಗೂ 90 ಉಪಜಾತಿಗಳು, ಇದಕ್ಕೆ ಒಟ್ಟಿಗೆ 190ಕ್ಕೂ ಹೆಚ್ಚು ಜಾತಿಗಳು ಹಿಂದುಳಿದ ವರ್ಗದಲ್ಲಿದೆ. ಸಣ್ಣ ಪುಟ್ಟ ಧರ್ಮದ ಜಾತಿಯವರು ಇದ್ದಾರೆ. ನಾವು ಎಲ್ಲಾ ಜಾತಿ ಧರ್ಮದವರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುವವರು. ಖಂಡಿತವಾಗಿ ನಾವೆಲ್ಲರೂ ಒಟ್ಟಿಗೆ ಇದ್ರೆ ಮಾತ್ರ ನೆಮ್ಮದಿಯ ಸಾಮರಸ್ಯದಿಂದ ಇದ್ರೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಯಾವುದೇ ಒಂದು ಧರ್ಮದ ಹಿಂದೆ ಇರುವಂತಹ ಪಕ್ಷಗಳಿಂದ ಈ ನೆಮ್ಮದಿಯ ವಾತಾವರಣ ಕೊಟ್ಟು ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ನಾವು ಯಾವಾಗಲೂ ಒಂದು ಭಾರತ ತಾಯಿಯ ಮಕ್ಕಳು 75 ವರ್ಷ ನಮಗೆ ಸ್ವಾತಂತ್ರ್ಯಕ್ಕೆ ಆಗಿದೆ. ಈಗಿನ ಏನು ಸರ್ಕಾರ ಇದೆ ಆ ಸರ್ಕಾರದಲ್ಲಿ ನಮಗೆ 75 ವರ್ಷದ ಸ್ವಾತಂತ್ರ್ಯ ಇದ್ರೂ ಇಲ್ಲದಂತ ಆಗಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ ಪಕ್ಷ ಇರುವಾಗ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಉತ್ತಮ ಸರ್ಕಾರವನ್ನು ಕೊಟ್ಟಿದೆ, ಬಡವರ ಪರವಾಗಿ ಸರ್ಕಾರವನ್ನು ಕೊಟ್ಟಿದೆ. ಯಾವುದೇ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲರಿಗೂ ಬಡವರಿಗೆ ಬೇಕಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಹಾಗೆ ನಮ್ಮ ಕೇಂದ್ರದಲ್ಲಿದ್ದಂತ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೂಡ ಕೊಟ್ಟಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಮತ್ತೆ ಅಂತದೇ ಸರ್ಕಾರ ಬರಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರಬೇಕು. ಇದಕ್ಕೆಲ್ಲ ನಿಮ್ಮೆಲ್ಲರ ಶ್ರಮ ಅಗತ್ಯ ಇದೆ. ಪ್ರತಿ ಬೂತ್ಗಳಲ್ಲಿ ಕೂಡ ನೀವು ಕಾರ್ಯಕರ್ತರನ್ನು ಗುರುತಿಸಿಕೊಂಡು 10 ಮನೆಗೆ ಒಬ್ಬರಂತೆ ನಾವು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ಕೆಲಸ ಮಾಡಬೇಕು. ಇದು ಬಹಳ ಅಗತ್ಯ ಇದೆ. ಪ್ರತಿಯೊಂದು ಯಾವುದೇ ಬಾಂಧವರಿರಲಿ, ಹಿಂದೂ ಬಾಂಧವರಿರಲಿ, ಮುಸ್ಲಿಂ ಬಾಂಧವರಿರಲಿ, ಕ್ರಿಶ್ಚಿಯನ್ ಬಾಂಧವರಿರಲಿ, ಹಿಂದುಳಿದ ವರ್ಗಕ್ಕೆ ಸೇರಿದವರನ್ನು ನಾನು ವಿನಂತಿ ಮಾಡ್ತೇನೆ. ನಾನು ಹಿಂದುಳಿದ ವರ್ಗದವನಾಗಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ನೀವು ಸಾಮರಸ್ಯದಿಂದ ಇರುವಂತಹ ಮುಂದಿನ ನಮ್ಮ ಏನು ಜೀವನ, ನಮ್ಮ ಮಕ್ಕಳ ಪೀಳಿಗೆಯ ಜೀವನಕ್ಕೆ ಒಂದು ನೆಮ್ಮದಿಯ ಸಾಮರಸ್ಯದ ಜೀವನ ನೆಮ್ಮದಿಯಲ್ಲಿ ಬದುಕಬೇಕಿದ್ರೆ ನಾವು
ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಆಡಳಿತಕ್ಕೆ ತರಬೇಕಾಗಿದೆ. ಇದು ಇಲ್ಲಿ ಪಂಚಾಯತಿನ ಇಲೆಕ್ಷನ್ ಇಂದಲೇ ಪ್ರಾರಂಭ ಆಗಲಿ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಹೋರಾಟ ಮಾಡಬೇಕು. ನೀವು ಪ್ರತಿ ಬೂತ್ಗಳಲ್ಲಿ ಕೂಡ ಕೆಲಸ ಮಾಡಬೇಕು, ಬಡವರ ಪರವಾಗಿ ಕೆಲಸ ಮಾಡಬೇಕು. ಯಾವುದೇ ಒಬ್ಬ ಜಾತಿ ಧರ್ಮದವನೇ ಇರಲಿ, ಅವನ ಕಷ್ಟದಲ್ಲಿದ್ದಾಗ ಅವನು ಸ್ಪಂದಿಸುವಂತ ಕೆಲಸವನ್ನು ನಾವು ಮಾಡೋಣ. ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಣ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕಿನ್ಯ ಪಂಚಾಯತ್ನ ಅಧ್ಯಕ್ಷರಿಗೂ ಮತ್ತೆ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೂ ವಂದಿಸಿ ನನ್ನ ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ. ಕೋವಿಡ್ ಅಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ ಅಂತ ನಾನು ಹೇಳ್ತೇನೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಶಾಸಕರು ಬಾಂಬೆಯಲ್ಲಿದ್ರು. ಬಾಂಬೆಯಲ್ಲಿ ಅಲ್ಲ, ಶಾಸಕರು ಅಪಘಾತಕ್ಕೊಳಗಾಗಿ ಅವರ ಕಾಲಿಗೆ ಫ್ರಾಕ್ಚರ್ ಆಗಿತ್ತು. ಅವರು ಬೆಂಗಳೂರಲ್ಲಿ ರೆಸ್ಟ್ ಅಲ್ಲಿದ್ರು. ಆ ಟೈಮಲ್ಲಿ ಅವರು ಆ ಸಂದರ್ಭದಲ್ಲಿ ನನಗೆ ಫೋನ್ ಕೊಟ್ಟರು, ಹೀಗೆ ನೀವು ಇಮಿಡಿಯೇಟ್ ಆಗಿ ಕೋವಿಡ್ ವಾರ್ ರೂಮ್ ಅನ್ನು ಸೆಟಪ್ ಮಾಡಬೇಕು. ನಾವು ಆಲೋಚಿಸಬೇಕು, ನಮ್ಮ ಶಾಸಕರ ಮುಂದಾಲೋಚನೆ ಏನು, ನಮ್ಮ ಚಿಂತನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೋವಿಡ್ ಮಹಾಮಾರಿ ಪೀಡಿಸ್ಲಿಕ್ಕೆ ಇದೆ. ನೀವು ಈಗಾಗಲೇ ಇದಕ್ಕೆ ತಯಾರಿ ನಡೆಸಬೇಕು. ಈಗಾಗಲೇ ದೆಹಲಿ ಮತ್ತೆ ಮುಂಬೈ ಅಂತ ಮಹಾನಗರಗಳಲ್ಲಿ ಇದರ ಅಟ್ಟಹಾಸ ಶುರುವಾಗಿದೆ. ಇನ್ನು ದಕ್ಷಿಣ ಕನ್ನಡಕ್ಕೂ ಕಾಲಿಡ್ಲಿಕ್ಕೆ ಇದೆ ಅಂತ ಇವರು ಶಾಸಕರ ಮಾರ್ಗದರ್ಶನದ ಮೇರೆಗೆ ನಾವು ಕೋವಿಡ್ ವಾರ್ ರೂಮ್ ಅನ್ನು ಸೆಟ್ ಮಾಡಿದ್ದೆವು. ಹೈಯೆಸ್ಟ್ ಹಾಸ್ಪಿಟಲ್ಸ್ ಬರುವುದು ನಮ್ಮ ಶಾಸಕರ ಕ್ಷೇತ್ರದಲ್ಲಿ. ಬಹಳಷ್ಟು ಮೆಡಿಕಲ್ ಕಾಲೇಜ್ಗಳು ನಾವು ಶಾಸಕರ ನೇತೃತ್ವದಲ್ಲಿ UTK ಹೆಲ್ಪ್ ಲೈನ್ ಅಂತ ಇತ್ತು. ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನವಾಜ್ ರವರು, ಫಿರೋಜ್ ಮಲಾರ್ ರವರು ಮತ್ತೆ ಬಹಳಷ್ಟು ಉಲ್ಲಾಲ ಕ್ಷೇತ್ರದ ಕಾರ್ಯಕರ್ತರು ಈ ಕೋವಿಡ್ ಯಶಸ್ಸಿಗೆ ಒಂದು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಹೋರಾಟ ಯಾವತ್ತಿಗೂ, ನಾವು ಯುವಕರಲ್ಲಿ ನನ್ನ ಬೇಡಿಕೆ ಏನಂದ್ರೆ, ನಾವು ಅಧಿಕಾರಕ್ಕಾಗಿ ರಾಜಕೀಯದಲ್ಲಿರುವುದಲ್ಲ, ನಾವು ಅಧಿಕಾರಕ್ಕಾಗಿ ರಾಜಕೀಯದಲ್ಲಿರುವುದಲ್ಲ, ನಾವು ನಮ್ಮ ಸಂವಿಧಾನದ ರಕ್ಷಣೆಗಾಗಿ ನಾವು ರಾಜಕೀಯದಲ್ಲಿದ್ದೇವೆ. ಯಾವ ಸಂವಿಧಾನದ ರಕ್ಷಣೆ? ಇವತ್ತು ನೋಡ್ತಾ ಇರಬಹುದು, ನಮ್ಮ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ, ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ, ನಮ್ಮ ನೆರೆ ರಾಷ್ಟ್ರ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆಯ ನ್ಯೂಸ್ ಏನು ನಾವು ನೋಡ್ತಾ ಇದ್ದೇವೆ ಟಿವಿ ಚಾನೆಲ್ಗಳಲ್ಲಿ. ಅದೇ ರೀತಿಯಲ್ಲಿ ಭಾರತದಲ್ಲಿ ಬಹಳಷ್ಟು ಸಾವಿರಗಟ್ಟಲೆ ಜಾತಿಗಳು, ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಲ್ಯಾಂಗ್ವೇಜ್ ಏನು ಭಾಷೆಗಳು ಡೈವರ್ಸ್ ಇದ್ರು. ನಾವು ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸರ್ವರು ಸಮಪಾಲು ಸಮಬಾಲು, ಎಲ್ರಿಗೂ ಒಂದೇ ರೀತಿಯ ಹಕ್ಕು ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ರಾಜಕೀಯದಲ್ಲಿರ್ಬೇಕು. ನಮ್ಮ ಉದ್ದೇಶ ಒಂದೇ, ಬಲಪಂಥೀಯ ರಾಜಕೀಯವನ್ನು ನಾವು ವಿರೋಧಿಸುವುದು. ಅದು ಅಲ್ಪಸಂಖ್ಯಾತ ಬಲಪಂಥೀಯ ರಾಜಕೀಯ ಆಗಿರ್ಬಹುದು ಅಥವಾ ಬಹುಸಂಖ್ಯಾತ ಬಲಪಂಥೀಯ ರಾಜಕೀಯ ಆಗಿರ್ಬಹುದು. ಈ ಬಲಪಂಥೀಯ ರಾಜಕೀಯ ಇವತ್ತಿಗೆ ನಮ್ಗೆ ಬಹಳಷ್ಟು ಕಲರ್ಗಳನ್ನು ತೋರಿಸಿದ್ರು ಇವರು. ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ. ಇವರ ಅಂತ್ಯ ತಾಲಿಬಾನ್ ತರನೇ. ಇವತ್ತು ನೀವು ಟಿವಿ ಚಾನೆಲ್ಗಳಲ್ಲಿ ನೋಡ್ಬೋದು, ಹೆಂಗಸರು ಮಕ್ಕಳು ಬಹಳಷ್ಟು ಜನರು ಕಾಬೂಲ್ ಅಫ್ಘಾನಿಸ್ತಾನವನ್ನು ಊರು ಬಿಟ್ಟು ಓಡ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲ ಮೂಲಭೂತವಾದಿಗಳು. ಈ ಮೂಲಭೂತವಾದಿಗಳ ವಿರುದ್ಧ ನಾವು ಹೋರಾಟ ನಡೆಸಬೇಕು. ನಮ್ಮ ಸಮಾಜದಲ್ಲೂ ನಾವು ಮೂಲಭೂತವಾದಿಗಳ ವಿರುದ್ಧ ಹೋರಾಟ ನಡೆಸಬೇಕು. ನಮ್ಮ ಸುತ್ತಮುತ್ತಲಲ್ಲೂ ನಾವು ಮೂಲಭೂತವಾದಿಗಳ ವಿರುದ್ಧ ಹೋರಾಟ ನಡೆಸಬೇಕು. ನಮ್ಮ ರಾಜಕೀಯ ಉದ್ದೇಶ ನಮ್ಮ ಸಂವಿಧಾನ ರಕ್ಷಣೆಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ಇರ್ಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಇವತ್ತು ಸ್ವಾತಂತ್ರ್ಯ ಬಂದು 74 ವರ್ಷ ಆಯಿತು. 75ನೇ ಸ್ವಾತಂತ್ರ್ಯ ಉತ್ಸವವನ್ನು ನಾವು ಮೊನ್ನೆ ತಾನೇ ಆಚರಿಸಿದ್ದೇವೆ. ನಿನ್ನೆ ತಾನೇ ಆಚರಿಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಕೊಡುಗೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಕಾಂಗ್ರೆಸ್ ಪಕ್ಷದ ಕೊಡುಗೆ ನಮ್ಗೆ ಧರ್ಮ ನಿರಾಪೇಕ್ಷಿತ ಸಂವಿಧಾನವನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಇದನ್ನು ಸಂರಕ್ಷಿಸುವ ಹಕ್ಕು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನಿಗೂ ಇದೆ. ನಾವು
ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಸಮಾಜದ ಜನರನ್ನು ಸಮಾನವಾಗಿ ಕಾಣುವವರು. ನಮ್ಗೆ ನಾವು ಮನೆಯಲ್ಲಿ ನಮ್ಮ ಧರ್ಮವನ್ನು ನಾವು ಆಚರಿಸಬಹುದು, ಮನೆಯಿಂದ ಹೊರಗೆ ಬಂದ ತಕ್ಷಣವೇ ನಾನು ಭಾರತೀಯ, ನಾನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಯುವಕ ಅಂತ ಒಂದು ಬದ್ಧತೆ ಬೇಕು. ನಾವೆಲ್ಲ ಜೊತೆಗೂಡಿ, ನಮ್ಮ UT ಖಾದರ್ ಸಾಹೇಬ್ರು ಇದ್ದಾರೆ, ನಾವೆಲ್ಲರೂ ಜೊತೆಗೂಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ ಬರೀ 1 ಸೀಟ್ ನಾವು ಕಳೆದ ಬಾರಿ ಇಲೆಕ್ಷನ್ ಅಲ್ಲಿ ಗೆದ್ದಿದ್ದೇವೆ. ಈ ಬಾರಿ ನಾವು ಏನು ಉಲ್ಲಾಲದ ಗಾಳಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೀಸಬೇಕು. ಇದರಲ್ಲಿ ನಿಮ್ಮ ಯುವಕರ ಪಾಲು ಬಹಳಷ್ಟು ದೊಡ್ಡದಿದೆ. ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪ್ರತಿಭಟನೆ ಸಂದರ್ಭಗಳಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು. ಏನು ಬಲಪಂಥೀಯ ರಾಜಕೀಯ ಇದ್ದಾರೆ, ಏನು ದೇಶ ವಿರೋಧಿಗಳಿದ್ದಾರೆ, ಇವರ ವಿರುದ್ಧ ನಾವು ಜೊತೆಯಾಗಿ ಹೋರಾಡೋಣ. ನಮ್ಮ ಜಿಲ್ಲೆಯಲ್ಲಿ ಮರಳಿ ಕಾಂಗ್ರೆಸ್ ಪಕ್ಷ 8ರಲ್ಲಿ 8 ಸ್ಥಾನವನ್ನು ಗೆಲ್ಲಿಸುವ ಏನು ಪ್ರತಿಜ್ಞೆಯನ್ನು, ಶ್ರಮವನ್ನು ನಾವು ವಹಿಸೋಣ ಅಂತ ಹೇಳ್ತಾ, ನಾವು ಮತ್ತೊಮ್ಮೆ ನಿಮ್ಗೆಲ್ರಿಗೆ ಕಿನ್ಯಾ ಗ್ರಾಮದ ಯುವಕರಿಗೆ ನೀವೆಲ್ಲರೂ ನಮಗೆ ಮಾದರಿಯಾಗಿದ್ದೀರಿ. ನಾವು ಈ ಮಾಡೆಲ್ ಅನ್ನು ಎಂಟೈರ್ ದಕ್ಷಿಣ ಕನ್ನಡದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನನ್ಗೆ ಅವಕಾಶ ಕೊಟ್ಟದಕ್ಕೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಮಾಡೆಲ್ ಆಗಿದೆ. ನಿಜವಾಗಿ ಅದು ಸತ್ಯ ವಿಷಯ. ಇಡೀ ಯೂತ್ ಕಚೇರಿಯನ್ನು ನಮ್ಮ ಈ ಬ್ಲಾಕ್ ಅಲ್ಲಿ ಕಿನ್ಯಾ ಗ್ರಾಮದಲ್ಲಿ, ಸಣ್ಣ ಗ್ರಾಮ ಆದರೂ ಸಹ ದೊಡ್ಡ ಕೆಲಸವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಇಡೀ ಗ್ರಾಮಗಳಲ್ಲಿಯೂ ಇಂಥ ಕಚೇರಿಯನ್ನು ಮಾಡಿ ನಮ್ಮ ಶಾಸಕರ ಕೈಯನ್ನು ಇನ್ನೂ ಗಟ್ಟಿ ಮಾಡಬೇಕು. ಯಾಕೆಂದು ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತದೆ. ಚುನಾವಣೆ ಬರುವ ಸಮಯದಲ್ಲಿ ಅಪಪ್ರಚಾರ ಹೆಚ್ಚಾಗುತ್ತದೆ. ನಾವು ಎಷ್ಟು ಕೆಲಸವನ್ನು ಮಾಡಿದ್ರು ಅದು ಜನರ ಮನಸ್ಸು ಗೆಲ್ಲುವ ಶಕ್ತಿಗೆ ನಾವು ಹೋಗುವುದಿಲ್ಲ. ಚುನಾವಣೆ ಬರುವ ಸಮಯದಲ್ಲಿ ಅಪಪ್ರಚಾರವನ್ನೇ ಹೆಚ್ಚಾಗುತ್ತದೆ. ಅಂತ ಕೆಲಸದಲ್ಲಿ ಇವತ್ತಿನಿಂದಲೇ ಚುನಾವಣೆಗೆ ನಾವು ಸಿದ್ಧರಾಗೋಣ. ಈಗ ತಾನೇ ಲುಕ್ಮನ್ ಹೇಳಿದ ಪ್ರಕಾರ ಖಾಲಿ ಉಳ್ಳಾಲ ಕ್ಷೇತ್ರವನ್ನು ಗೆಲ್ಲುವಲ್ಲಿ ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ. ನಮ್ಮ ಸಂಬಂಧದವರು, ನಮ್ಮ ಕುಟುಂಬದವರು ಈ 8 ಕ್ಷೇತ್ರದಲ್ಲಿ ಇರ್ತಾರೆ. ನಾವು ಇವತ್ತಿನಿಂದಲೇ ಹಣವನ್ನು ತೊಡೋಣ. ನಾವು 8ರಲ್ಲಿ 8 ಕ್ಷೇತ್ರವನ್ನು ಗೆಲ್ಲುವ ಪಣ ತೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡೋಣ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೃತಜ್ಞತೆಗಳು. ಒಂದು ಕಾರ್ಯಕ್ರಮ ಬಹಳಷ್ಟು ಪ್ರಾಥಮದಿಂದ ನೋಡುವಾಗ ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಶಾಸಕರು, ನಾನು ವಿಶೇಷವಾಗಿ ಹೇಳಲೇಬೇಕು, ಈ ಒಂದು ಗ್ರಾಮಕ್ಕೆ ಅನುದಾನವನ್ನು ನೀಡ್ತಾ ಬರುವಾಗ ಹಿಂದಿನ 5-6 ವರ್ಷದ ಹಿಂದೆ ನಾವು ಅಸೂಯೆ ಪಡ್ತಾ ಇದ್ವಿ. ಅದೊಂದು ಸಣ್ಣ ನಾನು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ದಿವಸದಂತ ಆ ಸಂದರ್ಭದಲ್ಲಿ ನಾನು ಇವತ್ತು ಇಲ್ಲಿ ಒಬ್ಬ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಹತ್ರ ಹೇಳಿದ್ದೇನೆ, ನಮ್ಮ ಶಾಸಕರಿಗೆ ಯಾವ ಕಾರ್ಯಕ್ರಮ ಮಾಡಿದ್ರೆ ಅವರಿಗೆ ಆ ಮನಸ್ಸು ಅವರಿಗೆ ಸಂತೋಷ ಆಗ್ತಂತ ಹೇಳಲಿಕ್ಕೆ ಉದಾಹರಣೆ ನೀವು ಮಾಡಿದಂತ ನಮ್ಮ ಈ ಕಿನ್ಯಾ ಗ್ರಾಮದ ಯುವ ಕಾಂಗ್ರೆಸ್ ನೀವು ಮಾಡಿದಂತ ಸ್ವಾತಂತ್ರ್ಯ ದಿವಸದಂದು ನೀವು ಮಾಡಿದಂತ ಸ್ವಚ್ಛತಾ ಕಾರ್ಯಕ್ರಮ, ಅದು ಅವತ್ತು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ್ ಎನ್ನುವಂತ ಆ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾಂಗ್ರೆಸ್ನ ಸೈನಿಕರಾದಂತ ನೀವು ಮಾಡಿದಂತ ಕಾರ್ಯಕ್ರಮ ಶಾಸಕರ ಬಾಯಿಯಲ್ಲಿ ನಿಮ್ಮನ್ನು ಹೊಗಳಲಿಕ್ಕೆ ಖಂಡಿತ ಅದರಲ್ಲಿ ಅಕ್ಷರಗಳಿಲ್ಲ. ಅಷ್ಟೊಂದು ಮನಸ್ಸಿಗೆ ಸಂತೋಷ ತಂದಂತಹ ಕಾರ್ಯಕ್ರಮ. ಅದರ ಬೆನ್ನಲ್ಲೇ ಇವತ್ತು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀರಾ. ಖಂಡಿತ ನಮ್ಮ ಜಿಲ್ಲಾಧ್ಯಕ್ಷರ ಬಾಯಲ್ಲಿ ಈ ಒಂದು ಕಿನ್ಯಾ ಗ್ರಾಮ, ನನ್ನ ಬ್ಲಾಕಿಗೆ ಒಳಪಟ್ಟಂತ ಈ ಗ್ರಾಮ, ಇದು ಜಿಲ್ಲೆಗೆ ಮಾದರಿ ಅಂತ ಹೇಳುವಂತ ಯುವಕರು, ಖಂಡಿತ ನೀವೆಲ್ಲರೂ ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನಿಮ್ಮನ್ನು ನೋಡಿದ್ದೇನೆ. ಬಹಳಷ್ಟು ಸೈನಿಕರ ರೀತಿಯಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆನ್ನೆಲುಬಾಗಿದ್ದೀರಾ. ಖಂಡಿತವಾಗಿ ಕೂಡ ನೀವು ಜಿಲ್ಲೆಗೆ, ಈ ಬ್ಲಾಕಿಗೆ ಯುವ ಕಾಂಗ್ರೆಸ್ನ ಈ ಒಂದು ಸೈನಿಕರು, ನಮ್ಮ ಇಲ್ಲಿ ನೂತನವಾಗಿ ಆಯ್ಕೆಯಾದಂತ ಹಾರೀಶ್ ಅವರು ಆಯ್ಕೆ ಮಾಡುವಂತ ಗುಂಪಲ್ಲೇ ನಾನು ಹೇಳಿದ್ದೇನೆ, ನಾನು ಭಾವಿಸಿದ್ದೆ ಹಾರೀಶ್ ಅವರು ಅಧ್ಯಕ್ಷರಾಗಬಹುದು ಅಂತೇಳಿ. ಎಲ್ಲರ ಒಮ್ಮತದಿಂದ ಹಾರೀಶ್ ಅವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ಬರೇ 10 ದಿವಸದ ಒಳಗಡೆ
ಇಡೀ ಕಿನ್ಯ ಗ್ರಾಮದ ಪ್ರತಿಯೊಂದು ಬ್ಲಾಕ್ ಈ ಬೂತಿಗೆ ಹೋಗಿ ಎಲ್ಲ ಕಮಿಟಿ ಮಾಡಿದಂತ ಉಲ್ಲಾಲ ಬ್ಲಾಕಿನ ಏಕೈಕ ಗ್ರಾಮ ಅಂತ ಹೇಳಿದ್ರೆ ಅದು ಕಿನ್ಯ ಅಂತ ಹೇಳಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಅಧ್ಯಕ್ಷರಾದ ಒಂದೇ ವಾರದಲ್ಲಿ ಅವರೆಲ್ಲ ಜವಾಬ್ದಾರಿಯನ್ನು ಮುಗಿಸಿದ್ದಾರೆ. ಖಂಡಿತವಾಗಿ ಕೂಡ ಇನ್ನು ಮುಂದೆ ಕೂಡ ಬಹಳಷ್ಟು ಜವಾಬ್ದಾರಿ ಹರೀಶ್ ರವರೇ ನಿಮ್ಮ ಮೇಲೆ ಇದೆ ಅಂತ ಹೇಳಿ ಸಂಘದಲ್ಲಿ ಹೇಳಿಕೊಳ್ಳುತ್ತಾ, ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಕೂಡ ನಾನು ಅನುಭವಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಅಭಿವೃದ್ಧಿ ಬಹಳಷ್ಟಿದೆ. ನಾನು ನನ್ನ ನೆಚ್ಚಿನ ಯುವಕರಲ್ಲಿ ಈ ಒಂದು ಬ್ಲಾಕಿನ ಪರವಾಗಿ ನಾನು ಅಭಿನಂದಿಸಿ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ನೀವು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೀರಾ, ಆದ್ರೂ ಕೂಡ ಕಿವಿ ಮಾತು ಹೇಳ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಅವರಿಗೆ ನಾವು ಶಕ್ತಿ ಕೊಡಬೇಕಾದ್ರೆ ನಮ್ಮಲ್ಲಿ ಒಂದೇ ಒಂದು ಕೊರತಾಗಿದೆ. ಅಭಿವೃದ್ಧಿ, ಕಾಲು ಸಂಕ, ರಸ್ತೆ, ಕಾಂಕ್ರೀಟೀಕರಣ ಎಲ್ಲ ನಮ್ಮ ಸಚಿವರು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದರ ಸಂಘಟನೆಯಲ್ಲಿ ನಾವು ಕಿನ್ಯ ಗ್ರಾಮ ಹೇಳುವುದಲ್ಲ, ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬರೇ ಇಷ್ಟೇ ಕಾರಣ, ಭಾರತ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನೈತಿಕತೆಯನ್ನು, ಈ ದೇಶದ ಪ್ರತಿಯೊಂದು ಧರ್ಮವನ್ನು ಎತ್ತಿ ಹಿಡಿದು ಒಟ್ಟಿಗೆ ಕೊಂಡೋಗುವಂತ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ರಿಗೂ ಕೂಡ ಹೇಳ್ಬೋದು, ಯುಟಿ ಖಾದರ್ ಸಮುದಾಯಕ್ಕೆ ಮಾತಾಡ್ಲಿಲ್ಲ ಅಥವಾ ರಮಣ ತರೈ ಅವರ ಸಮುದಾಯಕ್ಕೆ ಮಾತಾಡ್ಲಿಲ್ಲ ಅಂತ ಹೇಳಿ ರಾಜಕೀಯ ಮಾಡುವಂತ ಈ ಒಂದು ಸನ್ನಿವೇಶದಲ್ಲಿ ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಧರ್ಮದವರನ್ನು ಕೂಡ, ಹಿಂದುಳಿದ ವರ್ಗದವರನ್ನು, ಎಲ್ಲ ಶೋಷಣೆಗೆ ಒಳಗಾಗಿದವರನ್ನು ಅವರನ್ನು ಗೌರವಿಸಿ ಅವರನ್ನು ನೋಡುವಂತ ಒಂದು ದೃಶ್ಯ ಇದ್ರೆ, ಒಂದು ನೋಟ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರಿಗಲ್ಲದೆ ಬೇರೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ನೀವು ಸೋಷಿಯಲ್ ಮೀಡಿಯಾ ನೋಡಿರಬಹುದು, ಅತಿ ಕಡಿಮೆಯ ತಳಮಟ್ಟದಲ್ಲಿರುವಂತಹ ಭುಜಕ್ಕೆ ಕೈ ಹಾಕಿ ಮಾತನಾಡುವಂತಹ ದೇಶದ ಏಕೈಕ ನಾಯಕ ರಾಹುಲ್ ಗಾಂಧಿ ಅವರು. ಖಂಡಿತವಾಗಿ ಕೂಡ ರಾಹುಲ್ ಗಾಂಧಿ ಅವರ ಶಕ್ತಿ ನಾವೆಲ್ಲರೂ ಕೂಡ ಯುವ ಶಕ್ತಿ ಅವರಿಗೆ ತುಂಬಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಎಲ್ರಿಗೂ ಶುಭಾಶಯ ಆಗಲಿ. ಮತ್ತೊಮ್ಮೆ ಉಲ್ಲಾಲ ಬ್ಲಾಕಿನ ಪರವಾಗಿ ನಾನು ಕಿನ್ಯ ಗ್ರಾಮದ ಎಲ್ಲ ಯುವಕರ ಎಲ್ಲರಿಗೂ ಕೂಡ ಈ ಒಂದು ಇದಕ್ಕೆ ಎಲ್ಲ ಬೆನ್ನೆಲುಬಾದಂತಹ ಸಿರಾಜ್ ಕಿನ್ಯ ಆಗಿರ್ಬೋದು, ನಮ್ಮ ಹಮೀದ್ ಕಿನ್ಯ ಮಾಜಿ ಅಧ್ಯಕ್ಷರಾಗಿರ್ಬೋದು, ಫಾರೂಕ್ ಕಿನ್ಯ ಆಗಿರ್ಬೋದು, ಫಯಾಜ್ ಆಗಿರ್ಬೋದು, ಗ್ರಾಮ ಸಮಿತಿ ಅಧ್ಯಕ್ಷರ ಮಹಮ್ಮದ್ ಆಗಿರ್ಬೋದು, ಎಲ್ಲ ಈ ಗ್ರಾಮದ ಹಿರಿಯರನ್ನು, ಈ ಒಂದು ಕಾರಣಕರ್ತರಾದಂತ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವಿಚಾರ ನಾವು ಇದೇ ಆಗಸ್ಟ್ 23ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಬಹಳಷ್ಟು ಅದ್ದೂರಿಯಿಂದ ನಾವು ಆಚರಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬ್ಲಾಕಿನ ಕಮಿಟಿಯವರು ಸೇರಿಕೊಂಡು ನಾವು ಜಿಲ್ಲೆಯ ಕಚೇರಿಯಲ್ಲಿ ನಾವು 23ನೇ ತಾರೀಕಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಆ ಒಂದು ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ BV ಶ್ರೀನಿವಾಸ್ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಅದರ ಪ್ರಯುಕ್ತ ನಾವು ಪ್ರಬಂಧ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಅದರ PDF ಅನ್ನು ಕಳಿಸಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ನಾನು ಹೇಳಿದೆ ಪ್ರಬಂಧ ಬರೆಯುವಾಗ ನಾವು PDF ಕೊಡುವುದು ಬೇಡ ಅಂತ ಹೇಳಿ. ಆದ್ರೆ ಅವರೊಂದು ದೂರದೃಷ್ಟಿ ನೋಡಿ, ಒಬ್ಬ ಅಲ್ಪಸಂಖ್ಯಾತ ನಾಯಕನಾಗಿ ಅವರ ದೂರದೃಷ್ಟಿ ನೋಡಿ ನನ್ನ ಹತ್ರ ಹೇಳ್ತಾರೆ, ನಮಗೆ ಉದ್ದೇಶ ಪ್ರಬಂಧ ಅಲ್ಲ, ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಆ ಚರಿತ್ರೆ ಎಲ್ಲ ಮಕ್ಕಳು ಮತ್ತೆ ಹಿರಿಯರು ಓದ್ಬೇಕಂತೇಳಿ ನಾನು PDF ಫೈಲ್ ಅನ್ನು ಕಳಿಸ್ತಾ ಇದ್ದೇನೆ ಅಂತ ಹೇಳುವಂತ ಆ ಒಂದು ಮಾತು ನಮ್ಮ ಜಿಲ್ಲಾಧ್ಯಕ್ಷರು. ಎಲ್ರಿಗೂ ಕೂಡ ಆ ಒಂದು PDF ಅನ್ನು ಓದಿಕೊಂಡು ಬಹಳಷ್ಟು ಒಳ್ಳೆಯ ಒಂದು ಪ್ರಬಂಧವನ್ನು ಬರೀರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ಎಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಗೆ ನೀವೆಲ್ಲರೂ ಕೂಡ ಭಾಗವಹಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಕಿನ್ಯ ಗ್ರಾಮದ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾವು ಗೌರವಪೂರ್ವಕ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈಗಾಗಲೇ ಆಗಮಿಸಿದಂತಹ ಇಂಟೆಕ್ ಅಧ್ಯಕ್ಷರಾದಂತಹ ಹರೀಶ್ ಸರ್ ಅವರಿಗೆ ಸ್ವಾಗತ ನೀಡುತ್ತಾ, ಹಾಗೂ ನಮ್ಮ ಇಂಟೆಕ್ ಯುವ ಅಧ್ಯಕ್ಷರಾದಂತಹ ಸಿದ್ದಿಕ್ ಹಾಗೂ ಸಿರಾಜ್ ಹಾಗೂ ವಿಶಾಲ್ ಅವರನ್ನು ನಾವು ಗುರುತಿಸುತ್ತಾ ಎಲ್ಲರಿಗೂ ನಾವು ಸ್ವಾಗತ ನೀಡಿ ಇವತ್ತು ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತವಾದ ಕಿನ್ಯ ಬ್ಲಾಕ್ ಕಾಂಗ್ರೆಸ್, ಕಿನ್ಯ ವಲಯ ಕಾಂಗ್ರೆಸ್ ಮತ್ತು ಕಿನ್ಯ ಯುವ ಕಾಂಗ್ರೆಸ್ನ ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಪ್ರತಿಯೊಬ್ಬ ಮುಖಂಡರಿಗೂ, ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಕಿರಿಯರಿಗೂ ನಾನು ವಿಶೇಷವಾದ ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಇಲ್ಲಿ ಪ್ರಾರಂಭ ಆದಂತಹ ಕಾಂಗ್ರೆಸ್ನ ಕಚೇರಿ ಮುಂದಿನ ದಿನಗಳಲ್ಲಿ ಕಿನ್ಯ ಗ್ರಾಮದ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವಂತಹ ಕಚೇರಿಯಾಗಿ ಪರಿವರ್ತನೆ ಆಗ್ತದೆ. ಆ ಕೆಲಸಕ್ಕೆ ಮಾತ್ರ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ಹಿರಿಯರಿಗಿರುವ ಶಕ್ತಿಗಳು ಅಂತ ಬಹುಶಃ ಇವತ್ತು ಬೇಕಾಗುವಂತ ಸಮಸ್ಯೆ ಇದ್ದವರಿಗೆ ಬಗೆಹರಿಸಲಿಕ್ಕೆ ಬೇಕಾಗುವಂತಹ ಒಂದು ಕಾರ್ಯಕ್ರಮಗಳು
ಬಹುಶಃ ಇವತ್ತು ಏನೆಲ್ಲ ಸರ್ಕಾರದ ಯೋಜನೆ ಇದೆಯಾ ಅದನ್ನು ಕಿನ್ಯ ಗ್ರಾಮದ ಪ್ರತಿಯೊಬ್ಬರ ಕಾಲು ಬುಡಕ್ಕೆ ಮುಟ್ಲಿಕ್ಕೆ ಈ ಒಂದು ಕಾಂಗ್ರೆಸ್ ಕಚೇರಿ ಮುಂದೆ ನಿಂತು ಯುವಕರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಕೆಲಸವನ್ನು ನಿರ್ವಹಿಸದೆ ಅದಕ್ಕೆ ಬೇಕಾಗುವಂತಹ ಎಲ್ಲ ಸಹಕಾರವನ್ನು ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಕಿನ್ಯ ಗ್ರಾಮಕ್ಕೆ ವಿಶೇಷವಾದ ಇತಿಹಾಸ ಇದೆ. ಕಾಂಗ್ರೆಸ್ ಅಲ್ಲಿ ಯಾವಾಗಲೂ ಕೂಡ ಬಲಿಷ್ಠವಾಗಿದೆ. ಬಹುಶಃ ನಮ್ಮ ವಲಯ ಹಿಂದಿನ ಅಧ್ಯಕ್ಷ ನಮ್ಮ ಹುಸೇನ್ ಜಾಜಿ ಇವತ್ತು ಅಸೌಖ್ಯರಾಗಿದ್ದಾರೆ. ಇಲ್ಲದೆ ಖಂಡಿತವಾಗಿ ಅವರಲ್ಲಿ ಬಂದು ಕೂತ್ಕೊಂಡು ನಮ್ಗೆಲ್ಲರಿಗೂ ಸಂದೇಶ ಕೊಡ್ತಿದ್ರು. ನಮ್ಮ ಹಿತೈಷಿಗಳಾದ ಸಾಧು ಕುಂಜಿ ಮಾಸ್ಟರ್ ಕೂಡ ಇವತ್ತು ಬಂದು ನಮಗೆ ಹಿತೈಷಿ ಕೊಡುವಂತ ಅವಕಾಶ ಆಗ್ತಿದೆ. ನಮ್ಮಲ್ಲಿ ಬಹಳಷ್ಟು ಹಿರಿಯರು ಬಹಳಷ್ಟು ಹಿರಿಯರು ಇವತ್ತು ನಮ್ಗೆ ಆ ಸಲಹೆ ಕೊಟ್ಟು ಇಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಈ ಕ್ಷೇತ್ರದ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಪೂರಕವಾದ ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ನಮ್ಮ ಹಿರಿಯರಾದ ನಾರಾಯಣ ಬಹುಶಃ ನಮ್ಮ ಜೊತೆ ಇಲ್ಲಿಗೆ ಆಲ್ರೆಡಿ ಇವತ್ತು ಇರುವಂತದ್ದು. ಆದ ಕಾರಣ ಹಿರಿಯರ ವಿಶೇಷದ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ಬಹುಶಃ ಇಲ್ಲಿ ಸಕ್ರಿಯವಾಗಿ ಈ ಒಂದು ಗ್ರಾಮವನ್ನು ಕಟ್ಟಿ ಬೆಳೆಸಿಕೊಂಡು ಬರುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹಳ ಸ್ಪಷ್ಟವಾಗಿ ನಾನು ಇವತ್ತು ಹೇಳಿಕೆ ಇಷ್ಟೇ. ಬಹುಶಃ ಇವತ್ತು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು, ನಿಮ್ಮ ಯುವಕ ಮುಖಂಡರು, ನಿಮ್ಮ ಎಲ್ಲ ಆಲೋಚನೆ ಕೂಡ ಅದು ಸಕಾರಾತ್ಮಕವಾದ ಆಲೋಚನೆ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಆಲೋಚನೆ ಸಕಾರಾತ್ಮಕವಲ್ಲದೆ ನಕಾರಾತ್ಮಕ ಆಲೋಚನೆ ಯಾರಿಗೂ ಕೂಡ ಬರಬಾರ್ದು. ಒಬ್ಬನಿಗೆ ಉಪಕಾರ ಮಾಡೋ ಯೋಚನೆ ಅಲ್ಲದೆ ಒಬ್ಬನಿಗೆ ಉಪದ್ರ ಮಾಡೋದು ಯೋಚನೆ ನಿಮ್ಗೆ ಯಾರಿಗೂ ಕೂಡ ಇವತ್ತು ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅತ್ಯಂತ ಸೋದರತೆಯಿಂದ ಇದ್ದುಕೊಂಡು ಎಲ್ಲ ರೀತಿಯ ಒಂದು ಸೋದರ ಪ್ರೀತಿ ವಿಶ್ವಾಸ ನಾಯಕತ್ವವನ್ನು ಮತ್ತು ಯುವ ಜನಾಂಗ ಇಲ್ಲಿ ಬೆಳೆಸಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಆಗ್ಬಹುದು. ಅದಕ್ಕೆ ನೀವು ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು, ನೀವು ಯಾವಾಗಲೂ ಡಿಸ್ಟ್ರಕ್ಟಿವ್ ಆಗಿರ್ಬೋದು. ನೀವಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದ್ದು ನಮ್ಮ ಯುವತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಅಂತ ಹೇಳಿದ್ರೆ, ಕಾಂಗ್ರೆಸ್ ನ ಜನಪ್ರತಿನಿಧಿ ಹೇಳಿದ್ರೆ ಇದು ನಮ್ಮವರು ಅಂತ ಹೇಳಿ ಪ್ರತಿಯೊಬ್ಬರು ಭಾವನೆ ಬರುವಂತಹ ವಾತಾವರಣ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಕಾಂಗ್ರೆಸ್ ನ ತತ್ವ ಆದರ್ಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಕೆಲಸ ಈ ಒಂದು ಕಿನ್ಯ ಗ್ರಾಮದ ಯುವ ಕಾಂಗ್ರೆಸ್ ಮತ್ತು ಮೈ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ಈ ಕೆಲಸ ಮಾಡ್ತೀರ ಎಂಬ ವಿಶ್ವಾಸ ನನಗಿರುವಂತ. ಬಹುಶಃ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಇವತ್ತು ಅತಿ ಅಗತ್ಯ. ಈ ದೇಶದಲ್ಲಿ ಬಡವರು, ಹಿಂದುಳಿದ ವರ್ಗದವರು, ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇವತ್ತು ನಮಗೆ ತಿಳಿದುಕೊಳ್ತಾ ಬಂದಿದೆ. 7 ವರ್ಷದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬಂದ ನಂತರ ಈ ದೇಶ ಜನತೆಗೆ ಯಾವುದಾದ್ರು ಒಂದು ಉತ್ತಮವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಅದು ಧೈರ್ಯವಾಗಿ ಅದು ಕೇಳುವಂತ ಒಂದು ಧೈರ್ಯವನ್ನು ಹಮ್ಮಿಕೊಳ್ಳುವ ಅವಕಾಶ ಆಗಬೇಕು. ಒಂದೇ ಒಂದು ಕಾರ್ಯಕ್ರಮ ದೇಶದಲ್ಲಿ ಬರುವಂತ ವಿಚಾರ ಇವತ್ತಾಗಿದೆ. ಸಮರ್ಪಕವಾಗಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಇಲ್ಲ. ಬಹುಶಃ ಕೇಂದ್ರದಲ್ಲಿ ಯಾವುದು ನಡೀತಾ ಅಂತ ಹೇಳಿದ್ರೆ ಲೂಟ್ ಇಂಡಿಯಾ ಮತ್ತು ಸೇಲ್ ಇಂಡಿಯಾ ಸರ್ಕಾರ ಇವತ್ತು ನಡೀತಾ ಇದೆ ಅಂತ ನಾವು ಇವತ್ತು ಹೇಳ್ಬೇಕಾಗ್ತದೆ. ಲೂಟ್ ಇಂಡಿಯಾ ಸರ್ಕಾರ ಅಂತ ಹೇಳಿದ್ರೆ ಜನರ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿಕೊಂಡು ಜನರನ್ನು ಸುಲಿಗೆ ಮಾಡಿ ಅದರ ಮುಖಾಂತರ ಅದಕ್ಕೆ ಅಧಿಕಾರ ನಡೆಸುವಂತ ಅಧಿಕಾರ ಇವತ್ತು ಕೇಂದ್ರದಲ್ಲಿದೆ. ಸೇಲ್ ಇಂಡಿಯಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಟ್ಟಿದಂತ ಎಲ್ಲ ಸರ್ಕಾರಿ ಸಂಸ್ಥೆಗಳು ಯಾವುದಿದೆಯಾ ಅದು ಬ್ಯಾಂಕ್ ಇರಲಿ, ಏರ್ಪೋರ್ಟ್ ಇರಲಿ, ರೈಲ್ವೆ ಸ್ಟೇಷನ್ಸ್ ಇರಲಿ, ಪೆಟ್ರೋಲ್ ಪಂಪ್ ಇರಲಿ, ಗ್ಯಾಸ್ ಸ್ಟೇಷನ್ಸ್ ಇರಲಿ, ಇದನ್ನೆಲ್ಲವೂ ಕೂಡ ಖಾಸಗಿಯವರಿಗೆ ಮಾಡ್ಲಿಕ್ಕೆ ಅದರ ಮುಖಾಂತರ ಸೇಲ್ ಇಂಡಿಯಾ ನಡೆಯುವಂತ ಪರಿಸ್ಥಿತಿ ಆಗ್ತದೆ. ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ನಾನು ಇವತ್ತು ಸ್ವತಂತ್ರೋತ್ಸವ ನಾನೊಬ್ಬ ಸೋದರನಾಗಿ ನಿಮ್ಗೆ ಆಲೋಚನೆ ಮಾಡಲಿಕ್ಕೆ ಹೇಳ್ತೇನೆ. ಬರೀ ಇಲ್ಲಿಂದವರು ಮಾತ್ರ ಅಲ್ಲ, ಇದನ್ನು ಕೇಳುವಂತಹ ಬಿಜೆಪಿ ಮತ್ತು ಇನ್ನಿತರ ಪಕ್ಷದಲ್ಲಿ ಕೂಡ ಕೇಳಬೇಕು. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬರೀ 33 ಕೋಟಿ ಜನಸಂಖ್ಯೆ ಮಾತ್ರ ಇದ್ದು, 33 ಕೋಟಿ. ಆ 33 ಕೋಟಿ ಜನಸಂಖ್ಯೆ ಕೂಡ ಒಂದು ಹೊತ್ತಿನ ಊಟ ಕೂಡ ಈ ದೇಶದಲ್ಲಿ ತಯಾರಾಗ್ತಾ ಇರಲಿಲ್ಲ. ನಾವು ಬಹುಶಃ ಇಲ್ಲಿ ಹಿರಿಯರಿಗೆಲ್ಲ ಗೊತ್ತಿರಬಹುದು, ಅಮೆರಿಕದಲ್ಲಿ ಬಿಸಾಡದಂತ ಕೆಂಪು ಗೋಧಿಯನ್ನು ಬಹುಶಃ ಕಪ್ಪಲಲ್ಲಿ ತಂದು ಇವತ್ತು ಜನರಿಗೆ ಹಂಚುವಂತ ಪರಿಸ್ಥಿತಿ ಇತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ಒಂದು ಗುಂಡು ಸೂಜಿ ಕೂಡ ತಯಾರಾಗ್ತಾ ಇರಲಿಲ್ಲ. ವಿದೇಶದಿಂದ ಬಹುಶಃ ಗುಂಡು ಸೂಜಿ ಬರುವಂತ ಪರಿಸ್ಥಿತಿ ಇತ್ತು. ಈ ದೇಶದಲ್ಲಿ ಒಂದೇ ಇಂಪೀರಿಯಲ್ ಬ್ಯಾಂಕ್ ಮಾತ್ರ ಇರುವಂತ ಕೆಲಸ ಆಯಿತು. ಈ ದೇಶದಲ್ಲಿ ಒಂದೇ ಒಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇವತ್ತು ಇಲ್ಲದಂತ ಪರಿಸ್ಥಿತಿ. ಬರೀ ಶ್ರೀಮಂತರು ಮಾತ್ರ ಕೆಲವೊಂದು ಶಾಲೆಗೆ ಹೋಗ್ತಾ ಇದ್ರು, ಬಡವರ ಮಕ್ಕಳು ಮಾತ್ರ ನೋಡ್ತಾ ಇದ್ರು. ಅದು ಅವನ ಧನಿಯ ಮಗ ಹೋಗುವಂತ ಶಾಲೆ ಅಂತ ಹೇಳಿದ್ರೆ ಇವನಿಗೆ ಹೋಗುವಂತ ಅಧಿಕಾರ ಇವತ್ತು ಇಲ್ಲ. ಆದ್ರೆ ಇವತ್ತು 75 ವರ್ಷದ ನಂತರ ಭಾರತ ದೇಶದ 33 ಕೋಟಿ ಜನಸಂಖ್ಯೆ ಮಾತ್ರ ಅಲ್ಲ, 133 ಕೋಟಿ ಜನಸಂಖ್ಯೆಗೆ 3 ಹೊತ್ತಿನ ಊಟ ಮಾತ್ರ ಅಲ್ಲ, ವಿದೇಶಕ್ಕೆ ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ ಜವಾಹರ್ಲಾಲ್ ನೆಹರು ಹಸಿಕ್ರಾಂತಿ ಯೋಜನೆಯನ್ನು ಶಕ್ತಿ ಕೊಟ್ಟಿದೆ ಅಂತ ಹೇಳಿ ಬಹುಶಃ ನಾವು ಆತ್ಮಲೋಕನ ಮಾಡಬೇಕಾಗ್ತದೆ. ಎಲ್ಲಾ ಡ್ಯಾಮ್ಗಳನ್ನು ಕಟ್ಟಿ ರೈತರಿಗೆ ಬೇಕಾಗುವಂತ ಕೆಲಸ ಕೊಟ್ಟು ರೈತರಿಗೆ ಬೆನ್ನೆಲುಬಾಗಿ ನಿಂತುಕೊಂಡ ಕಾರಣ
ಬಹುಶಃ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಇಂಪೀರಿಯಲ್ ಬ್ಯಾಂಕ್ ಇದ್ದದಲ್ಲಿ ಇವತ್ತು ಸಾವಿರಾರು ಬ್ಯಾಂಕ್ಗಳು ಈ ದೇಶದಲ್ಲಿ ಇವತ್ತು ತಯಾರಾಗುವ ಒಂದು ವಿಚಾರ ಆಗಿದೆ. ಗುಂಡು ಸೂಜಿಯಾಗಿ ಅಟಮ್ ಬಾಂಬ್ ನಿರ್ಮಾಣ ಮಾಡೋ ಶಕ್ತಿ ಕೊಟ್ಟಿದೆ, ಅದು ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಿ ಬಹುಶಃ ಬಿಜೆಪಿನಲ್ಲಿ ಆಲೋಚನೆ ಮಾಡಿ ನೀವು ಬಂದು ಒಂದು ಬಾಂಬ್ ತಯಾರು ಮಾಡಿದ್ರೆ ಈ ದೇಶಕ್ಕೆ ಏನಾದ್ರು ಕೊಟ್ಟುವಂತ ವಿಚಾರ ಮಾಡಿದ್ರ? ಬೋಫಾ ತಂದದ್ದು ಕಾಂಗ್ರೆಸ್, ರಫೇಲ್ ತಂದದ್ದು ಕಾಂಗ್ರೆಸ್. ನೀವು ರಫೇಲ್ ಅಲ್ಲಿ ದೊಡ್ಡ ಲೂಟಿ ಮಾಡಿದಲ್ಲದೆ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಯಾವ್ದಂತ ಹೇಳಿ ಬಹುಶಃ ಇವತ್ತು ಜನರಿಗೆ ತಿಳಿಸುವಂತ ಕೆಲಸ ಹಾಕ್ಬೇಕಾಗ್ತದೆ. ಅದು ಬಿಟ್ಟು ಬಹುಶಃ ದೇಶ ಜನರ ಮೇಲೆ ಇವತ್ತು ಟ್ಯಾಕ್ಸ್ ಅನ್ನು ಹಾಕಿಕೊಂಡು ಪೆಟ್ರೋಲಿಯಂ ರೇಟ್ ಜಾಸ್ತಿಕೊಂಡು ಬಹುಶಃ ಇವತ್ತು ಇಲ್ಲ ಸಲ್ಲದ ಕೆಲಸ ಮಾಡೋದು ವಿಚಾರ ಇವತ್ತು ಆಗ್ತದೆ. ಅದರ ಜೊತೆ ರಾಜ್ಯ ಸರ್ಕಾರ ಇವತ್ತು ಬಂದು 2 ವರ್ಷ ಆಯ್ತು. ಈ 2 ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಇವತ್ತು ಬರುವಂತ ವಿಚಾರ ಇವತ್ತು ಆಗಿದೆ ಅಂತ ಬಹುಶಃ ಜನರಿಗೆ ನಾನು ಹೇಳ್ತೇನೆ. ಒಂದೇ ಒಂದು ಕೆಲಸ ಕೂಡ ಇವತ್ತು ಬಿಜೆಪಿಗೆ ಇವತ್ತು ಆಗಲಿಲ್ಲ, ಒಂದೇ ಒಂದು ಯೋಜನೆ ಕೂಡ ಇವತ್ತು ಬರಲಿಲ್ಲ. ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಹೈಕೋರ್ಟ್ ಹೇಳಿದ ನಂತರ ಬಹುಶಃ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿ ಈಗ ಇಂದಿರಾ ಕ್ಯಾಂಟೀನ್ ಹೆಸರು ಅಂತ ಚೇಂಜ್ ಮಾಡ್ಲಿಕ್ಕೆ ಹೊರಟು ಕೆಲಸ ಮಾಡಿದ್ದೀನಿ. ಬಹುಶಃ ನೀವು ಯಾವ ಹೊಸ ಯೋಜನೆ ಕೊಟ್ಟಿದ್ದೀರಿ? ಇಂದಿರಾ ಕ್ಯಾಂಟೀನ್ ನಾನು ಆಹಾರ ಸಚಿವನಾಗಿದ್ದಾಗ ನನ್ನನ್ನೇ ಸಿದ್ದರಾಮಯ್ಯ ಅವರು ಬಹುಶಃ ಮೆಡ್ರಾಸಿಗೆ ಕಳಿಸಿದ್ದಂತೆ, ತಾನು ಹೇಗಿದೆ ಅಂತ ನೋಡಿಕೊಂಡು ಬನ್ನಿ ಅಂತ ಹೇಳಿ ನಾನು ಬಂದು ಹೇಳಿದೆ. ಅಲ್ಲಿಯ ಸ್ಟೈಲ್ ಅಲ್ಲಿ ಮಾಡಿದ್ರೆ ನಾವು ನಡೆಯುವುದಿಲ್ಲ, ನಾವು ಬೇರೆ ರೂಪುರೇಷೆ ಮಾಡ್ಬೇಕಂತ ಹೇಳಿ ಬಹುಶಃ ಈ ರೀತಿ ಬಹುಶಃ ನಾವು ಮಾಡಿಕೊಂಡು ಬಂದು 3 ಮೆಂಬರ್ ಕಮಿಟಿಯಲ್ಲಿ ನಾನು ಒಬ್ಬ ಜಾರ್ಜ್ ಚೇರ್ಮನ್, ಅವ್ರ ಯಾಕಂದ್ರೆ BDA ಮಿನಿಸ್ಟರ್ ಆಗಿದ್ರು, ಮೇಯರ್ ಮೆಂಬರ್, 4 ಮೆಂಬರ್, 3 ಜನ ಸೇರಿಕೊಂಡು ಇಡೀ ರೂಪರೇಷನ್ ಮಾಡಿಕೊಂಡು ನಾವು ಕೊಟ್ಟ ಉದ್ದೇಶ ಏನಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಉದ್ದೇಶ ಏನಿದೆ, ಯಾರು ಕೂಡ ಹಸಿವಿನಿಂದ ಕಲಿಬಾರ್ದು, ಯಾರು ಕೂಡ ಹಸಿವಿನಿಂದ ದುಡಿಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು ಮತ್ತೆ ಹೊಟ್ಟೆ ತುಂಬ ಊಟ ಮಾಡಿ ಕಲಿಬೇಕು ಮತ್ತು ದುಡಿಬೇಕೆಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ತರುವಂತ ಕೆಲಸ ಆಯ್ತು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ರಿಕ್ಷಾ ಚಾಲಕ, ಗ್ರಾಮೀಣ ಮಟ್ಟದ ರಿಕ್ಷಾ ಚಾಲಕರು ಬೆಳಿಗ್ಗೆ ಒಂದೊತ್ತು ಊಟ ಗಂಜಿ ಊಟ ಮಾಡಿ ಬೆಳಿಗ್ಗೆ ಹೋದ್ರೆ ಮತ್ತೆ ಅವರು ಹೋಟೆಲ್ ಊಟ ಮಾಡುವಾಗ 100-150 ರೂಪಾಯಿ ಬೇಕು ಕೂಲಿ ಕಾರ್ಮಿಕರಿಗೆ ಮತ್ತು ದುಡಿಯೋ ವರ್ಗಕ್ಕೆ. ಅವ್ರು ಮತ್ತೆ ಸಂಜೆ ಬಂದು ಮನೆಯಲ್ಲಿ ಗಂಜಿ ಊಟ ಮಾಡುವ ಪರಿಸ್ಥಿತಿ. ವಿದ್ಯಾರ್ಥಿನಿಯರು ಗ್ರಾಮೀಣ ಮಟ್ಟದಿಂದ ಸರ್ಕಾರಿ ಕಾಲೇಜಿಗೆ ಯಾರು ಹೋಗ್ತಾರೆ ಅವ್ರು ಬೆಳಿಗ್ಗೆ ಮನೆಯಲ್ಲಿ ಊಟ ಮಾಡಿ ಹೋದ್ರೆ ಮತ್ತೆ ಅವ್ರು ಬಂದು ಊಟ ಮಾಡಿ ಸಂಜೆ ಹೋಗ್ತಾ ಅವ್ರಿಗೆ ಊಟ ಮಾಡಿ ಮಲಗುವಂತ ಪರಿಸ್ಥಿತಿ ಕ್ಲಾಸ್ ರೂಮ್ ಅಲ್ಲಿ. ಯಾಕೆ ಹೊರಗೆ ಊಟ ಮಾಡಬೇಕು, ದಿವಸಕ್ಕೆ 100 ರೂಪಾಯಿ ಬೇಕು, ಬಡವರ ದುಡ್ಡಿಲ್ಲ. ಆದ ಕಾರಣ ದುಡಿಯುವಾಗ ಹೊಟ್ಟೆ ತುಂಬ ದುಡಿಬೇಕು ಮತ್ತು ಕಲಿಯುವಾಗ ಹೊಟ್ಟೆ ತುಂಬಿ ಕಲಿಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಕೊಡುವಂತ ಕೆಲಸ ಇತ್ತಾಯ್ತು. ಆವಾಗ ಇನಾಗ್ರೇಷನ್ ಡೇ ಮಾಡಿದಾಗ ಹೇಳಿದ್ರು, ಏನು ಇಂದಿರಾ ಕ್ಯಾಂಟೀನ್ಗೆಲ್ಲ ಶ್ರೀಮಂತರು ಬರುವ ವ್ಯವಸ್ಥೆ ಆಗಿದೆ, ಕಾರಲ್ಲಿ ಬಂದು ತಿಂತಾನಂತೇಳಿ. ಅದಕ್ಕೆ ನಾನು ಅವತ್ತು ಹೇಳಿದೆ ಭಾಷಣದಲ್ಲಿ, ಹೌದು ಒಂದು ಕಾಲ ಇತ್ತು, ಶ್ರೀಮಂತರ ಹೋಟೆಲ್ಗೆ, ಬಡವರ ಹೋಟೆಲ್ಗೆ ಒಂದು ವಿಚಾರ ಇತ್ತು. ಯಾವ್ದು ಕಷ್ಟ ಬಂದ ಒಂದು ಸಮಸ್ಯೆ, ಯಾವ್ದೊಂದು ಆಲೋಚನೆ ಬಂದಾಗ ಮಾತ್ರ ಬಡವರು ಶ್ರೀಮಂತರ ಹೋಟೆಲ್ಗೆ ಹೋಗ್ತಾ ಇದ್ರು. ಅದು ಶ್ರೀಮಂತರು ಯಾರು ಕೂಡ ಬಡವರಿಗೆ ಬರ್ತಿರ್ಲಿಲ್ಲ. ಆದ್ರೆ ನಾವು ಇವತ್ತು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿ ತೋರಿಸಿದ್ದೇವೆ. ಶ್ರೀಮಂತರು ಕೂಡ ಬಡವರ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಇವತ್ತು ಕಾಂಗ್ರೆಸ್ ಮಾಡೋದಂತ ನಾವು ಹೇಳಲಿಕ್ಕೆ ನಾವು ಇವತ್ತು ಮಾಡುವುದು. ನೀವಿಂತ ಒಂದೇ ಒಂದು ಕಾರ್ಯಕ್ರಮ ಹೇಳಿ, ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ಇಲಾಖೆಯಲ್ಲಿ ಕೂಡ ಬೇರೆ ಬೇರೆ ಸ್ಕೀಮ್ ಯೋಜನೆ ತಂದ್ರೆ ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಮಾಡಲಿಲ್ಲ. ನೀವು ತಂದ ಒಂದೇ ಒಂದು ಕಾರ್ಯಕ್ರಮ ಇವತ್ತು ನೀವು ತಂದು ಹೇಳ್ಬೇಕು. ಇವತ್ತು ಶಾಲಾ ಸಮಿತಿ ಅಧ್ಯಕ್ಷರಿದ್ದಾರೆ. ಕಾಂಗ್ರೆಸ್ ಇದ್ದಾಗ ನೇರವಾಗಿ ನಿಮಗೆ ಎಷ್ಟು ಕ್ಲಾಸ್ ರೂಮ್ಗೆ ಬರ್ತಿತ್ತು. ಕಳೆದ 7 ವರ್ಷಗಳಲ್ಲಿ ಈ ಶಾಲಾ ಸಮಿತಿಯ ಅಧ್ಯಕ್ಷ ಹೇಳ್ಬೇಕು, ನಿಮ್ಮ ಶಾಲೆಗೆ ಎಷ್ಟು ಕೊಠಡಿಗಳು ಬಂದಿದೆ, ಒಂದೇ ಒಂದು ಕೊಠಡಿ ಕೂಡ ಇವತ್ತು ಬರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಯಾವ ವಿಧದಲ್ಲಿ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಇವತ್ತು ಹೋಗುದಿಲ್ಲ. ಆದ್ರೆ ನಾವು ಸೋಷಿಯಲ್ ಮೀಡಿಯಾ ನೋಡಿದ್ದೇವೆ, ಬಿಜೆಪಿ ಟೀಕೆ ಮಾಡೋದು ಕಡಿಮೆ, ಕಾಂಗ್ರೆಸ್ ಅನ್ನು ಟೀಕೆ ಮಾಡುವಂತ ಪರಿಸ್ಥಿತಿ ಇತ್ತಾಗಿದೆ. ಅರೆ ಕಾಂಗ್ರೆಸ್ ಅನ್ನು ಟೀಕೆ ಮಾಡೋದು ನಾನು ನಿಮ್ಗೆ ಹೇಳಿದಿಷ್ಟೇ, ನೀವೇನಾದ್ರೂ ಕಾಂಗ್ರೆಸ್ ಅನ್ನು ಟೀಕೆ ಮಾಡುವಂತ ಪರಿಸ್ಥಿತಿ, ನಿಮ್ಗೆ ಕಲಿಲಿಕ್ಕೆ ಕೊಡುವಂತ ಒಂದು ಬ್ಯಾಂಕ್ ಲೋನ್, ನಿಮ್ಗೆ ಬೇಕಾದ ಶಿಕ್ಷಣ ವ್ಯವಸ್ಥೆ ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡಿದ ಹೊರತು ಬೇರೆ ಯಾರು ಕೂಡ ಮಾಡಲಿಲ್ಲ ಅಂತ ಹೇಳಿ. ಆದ ಕಾರಣ ಬಹುಶಃ ನೀವು ಇವತ್ತು ಆಲೋಚನೆ ಮಾಡಬೇಕು, ಈ ದೇಶದ ವಿದ್ಯಾರ್ಥಿಯಾಗಿ ಯುವಕರಾಗಿ ಈ ದೇಶಕ್ಕೆ ಸತ್ಯದಾಗಿ ಎಂದು ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಆಲೋಚನೆ ಮಾಡಿಕೊಂಡು ಮನೆ ಹೇಳುವಂತ ಕೆಲಸ ಪ್ರತಿಯೊಬ್ಬರು ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನೀವೆಲ್ಲ ತಾವ್ಯಾವುದು ಸೇರಿದ್ದೀರ, ನಿಮ್ಮ ವಿಶೇಷವಾದ ಪ್ರೀತಿ ವಿಶ್ವಾಸ ನಮ್ಮನ್ನು ಶಾಶ್ವತವಾಗಿ ನೆಲೆ ನಿಲ್ಲುವಂತ ಅವಕಾಶ ಆಗ್ತದೆ. ಕೆಲವು ಬಹುಶಃ ನಾವು ಈಗಾಗಲೇ ಹೇಳಿದ್ದೇವೆ, ಮುಂದಿನ ಚುನಾವಣೆಯಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ಕಾಂಗ್ರೆಸ್ ಬರ್ತದೆ. ಮತ್ತೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ಮುಖ್ಯಮಂತ್ರಿಯಾಗಿ ಇವತ್ತು ಬರ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದನ್ನು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ. ಇದಕ್ಕೆ ನಮ್ಮ ಕಿನ್ನೆ ಇವತ್ತು ಉದಾಹರಣೆ. ಬಹುಶಃ ಕೆಲವರು ಹೇಳ್ತಾ ಇರ್ತಾರೆ,
ಉಳ್ಳಾಳದಲ್ಲಿ ಸೋಲಿಸಬೇಕು, ಉಳ್ಳಾಳದಲ್ಲಿ ಸೋಲಿಸಬೇಕಂತೆ. ನಾನು ಯಾರೆಲ್ಲ ಕನಸು ಕಂಡಿದ್ದಾರ ಇವತ್ತು ಕಿನ್ಯಾ ಗ್ರಾಮದ ಯುವಕರು ಮತ್ತು ಹಿರಿಯರು ಮಾಡಿದಂತ ಈ ಕಾರ್ಯಕ್ರಮ ನೋಡಿ ನಿಮ್ಮ ಕನಸನ್ನೆಲ್ಲ ಬಿಟ್ಟು ಬಿಡಿ, ಸಾಧ್ಯ ಕಾಂಗ್ರೆಸ್ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಭ್ರಮೆ. ಆದ ಕಾರಣ ಇವತ್ತು ನೀವು ಎಷ್ಟೇ ಹೊರ ಒಪ್ಪಂದ ಮಾಡಿದ್ರು ಕೂಡ, ಯಾವುದೇ ರೀತಿಯಿಂದ ಕೂಡ ಜನರನ್ನು ಮೋಸ ಪಡೆದ್ರು ಕೂಡ ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ನೇರವಾಗಿ ಬಂದು ಟೀಕೆ ಮಾಡುವಂತ ಇನ್ನಿತರ ನಾಯಕ ಯಾಕೆ ಗಾಂಧಿ ಪರಿವಾರದ ಹೆದರಿಕೆ ಆ ಪಕ್ಷಗಳಿಗೆ ಇವತ್ತು ಅಷ್ಟಿದೆ. ಗಾಂಧಿ ಕುಟುಂಬದ ಹೆಸರು ಹೆದರಿಕೆ ಬಿಜೆಪಿಯವರಿಗೆ ಅಷ್ಟು ಇದೆ ಅಂತೇಳಿ ಅದೆಲ್ಲ ಕೂಡ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಹೆದರಿಕೆ ಇವತ್ತಲ್ಲ ನಾಳೆ ಬಹುಶಃ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ ದೃಢವಾದ ವಿಶ್ವಾಸ ಬಿಜೆಪಿ ಇರ್ತದೆ. ಬಹಳ ಸ್ಪಷ್ಟ. ರಾಹುಲ್ ಗಾಂಧಿ ಬಹಳಷ್ಟು ವಯಸ್ಸು. ನಮ್ಮ ದುರಂತ ನೋಡಿ, ನಾನಾಗ ರಾಷ್ಟ್ರೀಕರಣ ಬಗ್ಗೆ ಮಾತಾಡಿದೆ. ಕಾಂಗ್ರೆಸ್ ಬಂದು ಎಲ್ಲ ಕೂಡ ರಾಷ್ಟ್ರೀಕರಣ ಮಾಡಿ ಜನರಿಗೆ ಅವಕಾಶ ಕೊಟ್ಟಿತ್ತು. ಇವರು ಬಂದು ಎಲ್ಲ ಕೂಡ ಖಾಸಗೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಅಂದ್ರೆ ಏನು? ರಾಷ್ಟ್ರೀಕರಣ ಅಂತ ಹೇಳಿದ್ರೆ ಮುಚ್ಚಿದ ಬಾಗಿಲನ್ನು ಓಪನ್ ಮಾಡಿ ಎಲ್ಲ ಜನರಿಗೆ ಅವಕಾಶ ಮಾಡಿಕೊಟ್ಟು ಅವನನ್ನ ಹಕ್ಕನ್ನು ಕೊಡುವುದೇ ರಾಷ್ಟ್ರೀಕರಣ. ಖಾಸಗೀಕರಣ ಅಂದ್ರೆ ಏನು? ಮುಂದಿನ ಬಾಗಿಲನ್ನು ಮುಚ್ಚಿ ಹಿಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರು ಬೇಕು ಅವರನ್ನು ಕರೆಸಿ ಅವನಿಗೆ ಸವಲತ್ತು ಕೊಟ್ಟು ಕಳಿಸ್ತೇವಲ್ಲ, ಅದು ಖಾಸಗೀಕರಣ. ನಮ್ಮ ದೇಶದ ದುರಂತ ಏನು? ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ಅವರು ದೇಶದ್ರೋಹಿ ಅಂತ ಹೇಳ್ತಾರೆ, ಯಾರು ಖಾಸಗಿಯನ್ನು ಮಾಡಿದ್ದಾರೆ ಅವರ ದೇಶ ಪ್ರೇಮಿ ಅಂತ ಪರಿಸ್ಥಿತಿಗಳನ್ನು ಬಂದು ಮುಟ್ಟಿದ್ದೇವೆ. ಈ ಮನೋಭಾವ ಬದಲಾವಣೆ ಆಗ್ಬೇಕು ಅಂತ ಕೆಲಸ ಇವತ್ತು ಮಾಡ್ಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಹೇಳಿದಂತ ಪ್ರತಿಯೊಂದು ಮಾತು ಇವತ್ತು ಕೂಡ ಅಕ್ಷರ ಸತ್ಯವಾಗಿ ಇವತ್ತು ಬಂದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಲಾಜಿಕ್ ಇತ್ತು, ಸೈಂಟಿಫಿಕ್ ಇತ್ತು. ಅವರನ್ನು ತಮಾಷೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ಹೇಳಿದ ಮಾತು ಒಂದೇ ಒಂದು ಕೂಡ ಸತ್ಯ ಆಗಲಿಲ್ಲ, ಎಲ್ಲ ಕೂಡ ಸುಳ್ಳಾಗುವಂತ ಪರಿಸ್ಥಿತಿ ಆಗಿದೆ. ಅವರನ್ನು ಬಹುಶಃ ಇವತ್ತು ಬುದ್ಧಿ ಅಂತ ಇರುವಂತ ಪರಿಸ್ಥಿತಿಗೆ ಇವತ್ತು ಬರುವಂತ ವಿಚಾರ ಇವತ್ತು ಆಗಿದೆ. ಈ ಮನೋ ಬದಲಾವಣೆ ಮಾಡಿದ ಕೆಲಸ ಅದು ಕಾಂಗ್ರೆಸ್ ಜನಜಾಗೃತಿ ಮುಖಾಂತರ ಮಾಡಬೇಕು. ನಾನೆಲ್ಲ ಯುವಕರಿಗೆ ನಾನು ಹೇಳ್ತೇನೆ, ನಿಮ್ಮೆಲ್ಲ ಹೋರಾಟವು ಕೂಡ ಅದು ಕಾನೂನುಬದ್ಧವಾದ ಹೋರಾಟವಾಗಿರ್ಬೇಕು, ಜನಜಾಗೃತಿಯಾದ ಹೋರಾಟವಾಗಿರ್ಬೇಕು. ನೀವು ದೊಡ್ಡತನವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ದಡ್ಡತನ ಮಾಡಬೇಡಿ. ಅದರಿಂದ ನಮ್ಗೆ ಉಪದ್ರ ಜಾಸ್ತಿ ಆಗುವ ವಿಚಾರ ಆಗ್ತದೆ. ಕೆಲವರಿಗೆ ಒಂದು ಪ್ರದರ್ಶಿಸಲಿಕ್ಕೆ ಏನೋ ಒಂದು ಪ್ರದರ್ಶಿಸಬೇಕು ಮಾಡಿ ಕೆಲಸ ದಡತನದ ಕೆಲಸ ಮಾಡುವಂತ ಮತ್ತೆ ಇಡೀ ಊರಿಗೆ ಸಮಸ್ಯೆ ಮಾಡಿ ನಿಮ್ಮ ಎಲ್ಲಾ ಕೆಲಸ ಕೂಡ ಸಮಾಜಕ್ಕೆ ಮಾರಕವಾಗುವ ಕೆಲಸ ಅಲ್ಲದೆ ಸಮಾಜಕ್ಕೆ ತೊಂದರೆ ಕೂಡ ಒಂದೇ ಒಂದು ಕೆಲಸ ಆಗಬಾರ್ದು. ನಾವು ಸಮಾಜವನ್ನು ಕಟ್ಟುವ ಕಾಂಗ್ರೆಸ್ ಕೆಲಸ ಸಮಾಜವನ್ನು ಕಟ್ಟುವ ಕೆಲಸ ಅಲ್ಲದೆ ಸಮಾಜವನ್ನು ಹೊಡೆಯುವಂತ ಕೆಲಸ ಕಾಂಗ್ರೆಸ್ ಕೆಲಸ ಆಗಬಾರ್ದು ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂತ ವಿಚಾರ ಇರುತ್ತಾರೆ. ಎಲ್ಲಾ ಸಂದರ್ಭದಲ್ಲಿ ಕೂಡ ನಾವು ಜೊತೆಯಲ್ಲಿ ಹೋಗ್ಬೇಕು. ಅದಕ್ಕಾಗಿ ನಮ್ಗೆ ಬಹಳ ಕಷ್ಟ. ಯಾಕೆ ನೀವು ರೈಟ್ ಪರವಾಗಿ ಮೈಯೋನ ಪರವಾಗಿ ಒಂದು ಸೈಡ್ ಮಾತಾಡ್ಬೇಕಾ? ಎಷ್ಟು ಬೇಕಾದ್ರೆ ಮಾತಾಡೋದು ಸುಲಭ ಮಾತಾಡ್ಲಿಕ್ಕೆ. ಈ ಕಡೆ ಮಾತಾಡ್ಬೇಕಾ? ಎಷ್ಟು ಬೇಕಾದ್ರೂ ಮಾತಾಡ ಬಹಳ ಸುಲಭ. ಒಂದ್ ಸೈಡ್ ಮಾತಾಡ್ಲಿಕ್ಕೆ ಬಹಳಷ್ಟು ಸುಲಭ. ಆದ್ರೆ ನಂಗೆ ಇವರು ಬೇಕು ನಾವು ಜೊತೆಯಲ್ಲಿ ಇರ್ಬೇಕು, ಒಗ್ಗಟ್ಟಾಗಿರ್ಬೇಕು ಮುಂದೆ ತಕೊಂಡು ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ ಇದೆ. ಆ ಕೆಲಸ ಇವತ್ತು ಕಾಂಗ್ರೆಸ್ ಮಾಡಿದ. ಈ ದೇಶದ ಸರ್ವರ್ ಕೂಡ ಬೇಕು, ನಾವು ಜೊತೆಯಾಗಿ ಮುಂದೆ ಹೋಗ್ಬೇಕು, ಅದರ ಮುಖಾಂತರ ದೇಶ ಮುಂದೆ ಹೋಗ್ಬೇಕು. ನಾನೆಲ್ಲ ದೇಶ ಪ್ರೇಮದ ಬಗ್ಗೆ ಮಾತಾಡುವವರಿಗೆ ಹೇಳ್ತೇನೆ, ನಿಮ್ಮ ನೆರೆಕೆರೆಯನ್ನು ಪ್ರೀತಿಸಿ, ಈ ದೇಶದಲ್ಲಿ ಜನರನ್ನು ನೀವು ಪ್ರೀತಿಸದೆ, ಈ ದೇಶದಲ್ಲಿರುವಂತಹ ಜನರನ್ನು ನೀವು ಪ್ರೀತಿಸದೆ ನೀವು ದೇಶವನ್ನು ಪ್ರೀತಿಸಲಿಕ್ಕೆ ಖಂಡಿತವಾಗಿ ಸಾಧ್ಯವೇ ಇಲ್ಲ ಅಂತ ಒಂದು ವಿಚಾರ ನಾನು ಇವತ್ತು ಮಾಡುವಂತದ್ದು. ಅದಕ್ಕೆ ನಾವು ಪ್ರತಿಯೊಬ್ಬರು ಪ್ರೀತಿಸಿಕೊಂಡು, ಪ್ರತಿಯೊಬ್ಬರನ್ನು ಆಧರಿಸಿಕೊಂಡು, ಪ್ರತಿಯೊಬ್ಬ ಕಷ್ಟದಲ್ಲಿ ಭಾಗಿಯಾಗಿಕೊಂಡು ನಾವು ಜೊತೆಯಾಗಿ ಮುಂದೆ ಹೋಗುವಂತ ಅವಕಾಶ ನಾವು ಖಂಡಿತವಾಗಿ ಇವತ್ತು ಮಾಡುವಂತ ಕೂಡ ಹೇಳಿಕಿಸಿ ಯಾವ ಇವತ್ತು ಕಿನ್ಯಾ ಗ್ರಾಮದ ಕಾರ್ಯಕ್ರಮ ಮಾಡಿದಾರೆ ಬ್ಲಾಕಿನ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಖಂಡಿತವಾಗಿ ಮಾಡ್ತಾರೆ. ನಮ್ಮ ಯುವ ಕಾಂಗ್ರೆಸ್ ಮತ್ತು ನಮ್ಮ ಹಿಂದುಳಿದ ವರ್ಗ ಮತ್ತು ಹಿಂದಿನ ನಮ್ಮ ಅಧ್ಯಕ್ಷರಾದ ಬಹುಶಃ ಈ ಕ್ಷೇತ್ರ ನಮ್ಮ ಜಿಲ್ಲೆ ಎಲ್ಲ ಉದ್ದಗಲಕ್ಕೂ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವಂತ ಕೆಲಸ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುವಂತ ವಿಚಾರ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಮಾತಾಡಿ ಬಹಳಷ್ಟು ಕೂಡ ಮುಂದಿನ ದಿನ ಮಾತಾಡೋ ಅವಕಾಶ ಖಂಡಿತವಾಗಿ ಕಲ್ಪನೆ ಮಾಡುವ. ಯಾವ ಸವಲತ್ತು ಬಹುಶಃ ನಮ್ಗೆ ಈ ಪ್ರದೇಶದಲ್ಲಿ ಇವತ್ತು ಸಿಕ್ಕುವಂತ ಅವಕಾಶ ಇತ್ತು ಆಗ್ತದ ಆ ಎಲ್ಲ ಅವಕಾಶಗಳನ್ನು ಕೂಡ ಮುಂದಿನ ದಿನ ಹಂತವಾಗಿ ನಾನು ನಿಮ್ಗೆ ಕೊಡು ಅದೊಂದು ತಯಾರು ಮಾಡ್ಲಿ. ಯಾಕಂತ ಹೇಳಿದ್ರೆ ಈಗ ಯಾರಾದ್ರೂ BPL ಕುಟುಂಬಸ್ಥರು ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ಅವ್ರೇನ ಬಿಲ್ ಇದ್ರೆ ದಯವಿಟ್ಟು ಆಫೀಸ್ ತಕೊಳ್ಳಿ, ನಮಗೆ ಕೊಡಿ, ಅದನ್ನ ನಾನು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡೋ ವ್ಯವಸ್ಥೆ ನಾವು ಮಾಡ್ತೇವೆ. ನಿಮ್ಮ ಪ್ರದೇಶದ ಯಾವ್ದಾದ್ರು ಮಸೀದಿಗಳು ಮದ್ರಾಸಗೆ ಆಗ್ಬೇಕಾ, ದೇವಸ್ಥಾನಕ್ಕೆ ಅನುದಾನ ಆಗ್ಬೇಕಾ ತಕೊಳ್ಳಿ, ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಅದಕ್ಕೆ ನಾವು ಅನುದಾನ ಬಿಡುಗಡೆ ಮಾಡೋದು ವ್ಯವಸ್ಥೆ ಇವತ್ತು
ಮಾಡ್ತೇವೆ. ಸೊ ಯಾವ್ಯಾವ ಇಲಾಖೆ ಏನಿದೆ ಆ ಎಲ್ಲಾ ಸವಲತ್ತುಗಳು ಕೂಡ ನಿಮ್ಮ ಗ್ರಾಮದ ಜನರಿಗೆ ಮುಟ್ಟಿಸುವಂತ ಕೆಲಸ ಬಹುಶಃ ಅದು ನಿಮ್ಮೆಲ್ಲರ ಇವತ್ತು ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಇವತ್ತು ಆಗ್ಬೇಕಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ. ಬಹುಶಃ ಕಿನ್ಯ ವಲಯ ಕಾಂಗ್ರೆಸ್ ನ ಪರವಾಗಿ ಈ ರಸ್ತೆ ಬಗ್ಗೆ ಕೇಳಿದ್ದಾರೆ. ರಸ್ತೆ ಸ್ವಲ್ಪ ಚೆನ್ನಾಗಿದೆ, ಅಗಲೀಕರಣ ಮಾಡ್ಬೇಕಂತ ಕೇಳುವಂತ ನಿಮ್ಮ ವಿಚಾರ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪ್ರಥಮ ಆದ್ಯತೆ ಮೇರೆಗೆ ಈ ಒಂದು ಪ್ರದೇಶಕ್ಕೆ ಸಮಿತಿಯಲ್ಲಿ ಒಂದು ಸಂಖ್ಯೆ ಸ್ಟಾರ್ಟ್ ಆಗ ಅವನ ಊರಿಂದ ಅಲ್ಲಿ ಕೇಳ್ಬೇಕು. ಇಲ್ಲಿಗೆ ಅವ್ರು ಸ್ವಲ್ಪ ಬೇಸರಲ್ಲಿದ್ದಾನೆ ಊರ ಹತ್ರ ಆದ ಕಾರಣ ಬಹುಶಃ ಎಲ್ಲ ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನು ಸಮರ್ಪಕವಾಗಿ ಉತ್ತಮವಾಗಿ ಮಾಡುವಂತ ಕೆಲಸ. ಅದು ಜೊತೆಯಲ್ಲಿ ನಮ್ಮ ರಹಮತ್ ನಗರದಿಂದ ಮೀನಾದಿಗೆ ಸಂಪರ್ಕಿಸುವಂತ ಸೇತುವೆ ಕೂಡ ಮುಂದಿನ ದಿನದಲ್ಲಿ ಆದಷ್ಟು ಬೇಗನೆ ಅದಕ್ಕೆ ಕೂಡ ಚಾಲನೆ ಕೊಡುವ ವ್ಯವಸ್ಥೆ ನಾವು ಇವತ್ತು ಖಂಡಿತವಾಗಿ ಇವತ್ತು ಮಾಡ್ತೇವೆ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ಹಿರಿಯ ಎಲ್ಲರಿಗೂ ಬಹಳ ಸಂತೋಷ ಅಂತ ಹೇಳಿದ್ರೆ ಇಲ್ಲಿ ಯುವಕರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಇವತ್ತು ವಿಚಾರ ಇವತ್ತು ಆಗಿದೆ. ಈ ಒಗ್ಗಟ್ಟು ನಿಮ್ಮಲ್ಲಿ ಯಾವತ್ತು ಕೂಡ ಈ ಒಗ್ಗಟ್ಟು ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಎಲ್ಲಾ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ರೀತಿ ಮುಂದೆ ಹೋಗುವಂತ ಗ್ರಾಮ ಒಂದು ಹಿರಿಯರಿಗೆ ಹಾಕಿಕೊಟ್ಟಂತೆ ಏನಿದೆ ಆ ವಿಚಾರವನ್ನು ನಾವಿತ್ತು ಅತ್ಯುತ್ತಮವಾಗಿ ಮುಂದೆ ತಗೊಂಡು ಹೋಗ್ಬೇಕು. ಬಹುಶಃ ನಮ್ಗೆ ಈಗ ಮಸೀದ್ ಅಧ್ಯಕ್ಷ ಇಸ್ಮಾಲಾಜ್ ಇದ್ದಾರೆ, ನಮ್ಮ ಅಫ್ಸಲ್ ಯಾಕೋ ಇದ್ದಾರೆ, ನಾನು ಬಹುಶಃ ಅಭಿನಂದಿಸ್ತೇನೆ. ಲಾಸ್ಟ್ ಒಂದು ಸಣ್ಣ ಮಟ್ಟದ ಸೋಷಿಯಲ್ ಮೀಡಿಯಾ ಸಮಸ್ಯೆ ಆಗಿತ್ತು, ಬಹಳ ಸುಂದರವಾಗಿ ಅದನ್ನು ಬಗೆಹರಿಸುವಂತ ಕೆಲಸ ಬಹುಶಃ ಜಮಾತ್ನಲ್ಲಿ ಕೂತ್ಕೊಂಡು ಮಾಡಿ ಇಡೀ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಎರಡು ಧರ್ಮದವರು ಕೂಡ ಹಿಂದೂ ಮತ್ತು ಮುಸ್ಲಿಂ ಧರ್ಮ ಎರಡು ಧರ್ಮದವರು ಕೂಡ ಕೂತ್ಕೊಂಡು ಆ ಸಣ್ಣ ಪುಟ್ಟ ಯುವಕರು ಮಾಡಿದ ತಪ್ಪನ್ನು ಮುಂದೆ ಕೂತ್ಕೊಂಡು ಸರಿಪಡಿಸಿ ಯಾವುದೊಂದು ಭೇದ ಭಾವ ಇಲ್ಲ, ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಸ್ವಂತ ಮಕ್ಕಳು ಒಂದು ಸಮಸ್ಯೆ ಆದರೆ ಹೇಗೆ ಅದನ್ನು ಬಗೆಹರಿಸಬೇಕಾ ಅದೇ ರೀತಿ ಆ ಮಕ್ಕಳನ್ನು ಕರೆದುಕೊಂಡು ಅವರಿಗೆ ಬುದ್ಧಿ ಹೇಳಿ ಅವರನ್ನು ಬಹುಶಃ ಇವತ್ತು ಆ ಉತ್ತಮ ವಾತಾವರಣ ಮಾಡಿದ್ದು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿ ಕಾಂಗ್ರೆಸ್ನ ಮುಖಂಡರುಗಳೇ ಹಾಗೂ ಮಾನ್ಯ ಶಾಸಕರುಗಳೇ, ಇವತ್ತು ಕಿನ್ಯಾದಲ್ಲಿ ಇಷ್ಟೊಂದು ಬಲಿಷ್ಠವಾದಂತಹ ಕಾಂಗ್ರೆಸ್ ತಂಡ ಕಟ್ಟಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಈ ದೇಶಕ್ಕೆ ಕಾಂಗ್ರೆಸ್ ನೀಡಿದಂತಹ ಕೊಡುಗೆಗಳು ಹಾಗೂ ಯೋಜನೆಗಳು. ಅದು ಮಾನ್ಯ ದಿವಂಗತ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಅವರ ಕ್ರಾಂತಿಕಾರಿ ಯೋಜನೆಗಳಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಅವರ ಭಾಗ್ಯಗಳ ಸುರಿಮಾಲೆಯವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ನೀಡಿದಂತಹ ಯೋಜನೆಗಳಾಗಿದೆ. ಇವತ್ತು ನಾವು ಕಿನ್ಯಾದಲ್ಲಿ ಇಷ್ಟೊಂದು ಬಲಿಷ್ಠವಾದಂತಹ ಕಾಂಗ್ರೆಸ್ ತಂಡವನ್ನು ಕಟ್ಟಲು ನಮಗೆ ಪ್ರೇರೇಪಣೆ ಆದದ್ದು. ಯುವ ಕಾಂಗ್ರೆಸ್ ವತಿಯಿಂದ ಕಿನ್ಯಾದಲ್ಲಿ ನಾವು ಅನೇಕ ಸಾಮಾಜಿಕ ಮುಕ್ತ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ, ಕೆಲವೊಂದನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿಯ ಹಿಂದೂ ಮುಸ್ಲಿಂ ಸಹೋದರರು ಹಾಗೂ ಎಲ್ಲ ಧರ್ಮದ ಸಹೋದರರ ಐಕ್ಯತೆಯೊಂದಿಗೆ ಅವರ ಸ್ನೇಹದೊಂದಿಗೆ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಿದ್ದೇವೆ. ಅದಕ್ಕೆ ನೀವೆಲ್ಲರೂ ಯಶಸ್ಸಿಗಾಗಿ ಸಹಕರಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಕಿನ್ಯಾ ಗ್ರಾಮಕ್ಕೆ ಒಂದು ಅಭಿವೃದ್ಧಿಯ ಪಥವನ್ನು ಎಳೆದವರಿದ್ದರೆ ಅದು ಶ್ರೀಮಾನ್ ಯುಟಿ ಖಾದರ್ ಸರ್ ಅವರು. ಏಕೆಂತ ಹೇಳಿದರೆ ಇಲ್ಲಿ ಸರಿಯಾದ ರಸ್ತೆಗಳು ಇರಲಿಲ್ಲ, ಸರಿಯಾದಂತಹ ಚರಂಡಿಗಳು, ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಈ ಗ್ರಾಮಕ್ಕೆ ಇರಲಿಲ್ಲ. ತಮ್ಮ ಮೊದಲ ಶಾಸಕ ಅವಧಿಯಲ್ಲಿ ಇಲ್ಲಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ತಮ್ಮ ಎಲ್ಲ ಅವಧಿಯಲ್ಲೂ ಸಹಕರಿಸಿದಂತಹ ಯುಟಿ ಖಾದರ್ ಸರ್ ಅವರು ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಸರ್ ಅವರು ಇದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಲುಕ್ಮಾನ್ ಬಂಟ್ವಾಲ್ ಅವರು ಇದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ವಿಶ್ವಾಸ್ ದಾಸ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕಾರ್ಪೊರೇಟರ್ ಲತೀಫ್ ಕಂದಕ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳ್ತೇನೆ.
അനിലുയര കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവെച്ച സാന്ത്വനം. വാനിലുയര കൊടിയുയർത്തി സത്യത്തിൻ